ಆತ್ಮೀಯ ಭಜನಾಸಕ್ತ ಬಂಧುಗಳೇ, ಇವತ್ತು ಶ್ರೀ ವಾಸುದೇವ ಸಾಂಸ್ಕೃತಿಕ ಪ್ರತಿಷ್ಠಾನದ ಆಶ್ರಯದಲ್ಲಿ ಶ್ರೀ ನಾಗೇಂದ್ರ ಬಾಳಿಗ ಇವರ ಷಷ್ಠಬ್ದಿ ಪೂರ್ತಿ ಸಮಾರಂಭದ ಪೂರ್ವಭಾವಿಯಾಗಿ ನಡೆಯುತ್ತಿರುವ ಈ ಭಜನಾ ಸಂಕೀರ್ತನಾ ಯಜ್ಞದ ಮಂಗಲೋತ್ಸವ ಸಮಾರಂಭ. ಇದಕ್ಕೆ ಅರ್ಹವಾಗಿ ನಮ್ಮ ಮಂಗಲ ವಾದ್ಯ ನಿನಾದದೊಂದಿಗೆ ಈ ಶ್ರೀ ಪಿ ಕೆ ಗಣೇಶ್ರವರು ಅವರ ಬಳಗದೊಂದಿಗೆ ಅತ್ಯುತ್ತಮವಾಗಿ ಈ ಮಂಗಳ ವಾದ್ಯ ನಿನಾದದ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಶ್ರೀ ಪಿ ಗಣೇಶ್ರವರಿಗೆ ನಮ್ಮ ಎಲ್ಲ ಭಜನಾಸಕ್ತ ಬಂಧುಗಳ ಪರವಾಗಿ ಹಾಗೂ ವಾಸುದೇವ ಸಾಂಸ್ಕೃತಿಕ ಪ್ರತಿಷ್ಠಾನವಾಗಿ ಹಾಗೂ ಶ್ರೀ ಬಿ ನಾಗೇಂದ್ರ ವಾಸುದೇವ ಬಾಳಿಗ ಇವರ ಪರವಾಗಿ ನಾವು ಗೌರವ ಸಲ್ಲಿಸಲಿಕ್ಕಿದ್ದೇವೆ. ಅವರಿಗೆ ನಾಗೇಂದ್ರ ಬಾಳಿಗರವರು ಫಲಪುಷ್ಪ ಹಾಗೂ ಎಲ್ಲ ಭಜನಾ ತಂಡದ ಸೆಕ್ಸೋಫೋನ್ ವಾದಕರ ತಂಡಕ್ಕೆ ಎಲ್ಲರಿಗೆ ಸ್ಮರಣಿಕೆ ನೋಡ್ತಾ ಇದ್ದೇವೆ. ಸ್ಮರಣಿಕೆಯಲ್ಲಿ ಏನು ಉಂಟಂದರೆ ಭಜನೆಗೆ ಅತ್ಯುಪಯುಕ್ತವಾದ ಕೆಲವು ವಸ್ತುಗಳು ಅದರಲ್ಲಿ ಇವೆ. ಆದ್ದರಿಂದ ಇದನ್ನು ಸ್ಮರಣಿಕೆಯಾಗಿ ಎಲ್ಲರಿಗೂ ನೀಡ್ತಾ ಇದ್ದಾರೆ. ಅದರ ಸದ್ಬೇಕು ಅಂತ ಮಾಡಿಕೊಳ್ಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಪಿ ಕೆ ಗಣೇಶ್ರವರು, ಶ್ರೀ ಪಿ ಕೆ ಗಣೇಶ್ರವರು ಪುತ್ತೂರಿನವರು. ಪುತ್ತೂರಿನ ಸುಪ್ರಸಿದ್ಧ ಕಾರಣಿಕ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅವರು ಆಸ್ಥಾನ ವಿದ್ವಾನಾಗಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ನಾದ ಸೇವೆ ಮುಖಾಂತರ ದೇವರ ಜನಮನವನ್ನು ರಂಜಿಸಿ ಮಾತ್ರ ಅಲ್ಲ, ದೇವರ ಸೇವೆಯನ್ನು ಕೂಡ ಅಹರ್ನಿಶಿಯಾಗಿ ಮಾಡ್ತಿದ್ದಾರೆ. ಅವರಿಗೆ ಸಾಥಿಯಾಗಿ ಅವರ ಸಹೋದರರಾದ ಶ್ರೀ ದಾಮೋದರ್ ಪುತ್ತೂರ್ ಹಾಗೂ ಶ್ರೀ ಶಿವರಾಜ್ ಇವರು ಸಾಥಿಯನ್ನು ನೀಡಿದ್ದಾರೆ. ತಮಿಳ್ನಲ್ಲಿ ಮನುರಾಜ್ ಉಪ್ಪಳ ಇವರು ಸಹಕರಿಸಿದ್ದಾರೆ. ತಬ್ಲಾದಲ್ಲಿ ಶ್ರೀ ಸುಮನ್ ದೇವಾಡಿಗ ಅವರು ಸಹಕರಿಸಿದ್ದಾರೆ. ಹಾಗೂ ರಿದಮ್ ಪ್ಯಾಡ್ನಲ್ಲಿ ಶ್ರೀ ಸುಹಾಸ್ ಹೆಬ್ಬಾರ್ ಇವರು ಸಹಕರಿಸಿ ಈ ಮಂಗಳ ನಿನಾದ ಕಾರ್ಯಕ್ರಮವನ್ನು ಅತ್ಯಂತ ವೈಭವಯುತವಾಗಿ, ಅರ್ಥಪೂರ್ಣವಾಗಿ, ಸಾರ್ಥಕವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಶ್ರೀ ಪಿ ಕೆ ಗಣೇಶ್ರವರು. ಶ್ರೀ ಪಿ ಕೆ ಗಣೇಶ್ರವರಿಗೆ ಈಗ ನಿಮ್ಮೆಲ್ಲರ ಆದರ ಅಭಿಮಾನಗಳ ಸಂಕೇತವಾಗಿ ದೇವರ ಸನ್ನಿಧಿಯಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ, ಅಭಿನಂದನೆಯನ್ನು ಮಾಡಲಿಕ್ಕಿದ್ದೇವೆ. ಈ ನಮ್ಮ ಯೋಗ ಅಂತಂತೆ ನಮ್ಮೊಡನೆ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಕೇವಲ್ ಫೌಂಡೇಶನ್ನ ಸಂಸ್ಥಾಪಕರಾದ ಶ್ರೀ ಪ್ರದೀಪ್ ಉಳ್ಳಾಲ್ರವರು ನಮ್ಮ ಸುಯೋಗದಿಂದ ಉಪಸ್ಥಿತರಿದ್ದಾರೆ. ನಾದೋಪಾಸನೆಯ ಬಗ್ಗೆ ಅವರು ತುಂಬ ಅಧ್ಯಯನ ಮಾಡಿ ಅನೇಕ ರೋಗಗಳನ್ನು ಕೂಡ ಗುಣಪಡಿಸುವಂತಹ ಒಂದು ಸಾಮರ್ಥ್ಯ ಹೊಂದಿದ್ದಾರೆ. ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಂಟು. ನಮ್ಮ ಸುಯೋಗದಿಂದ ಅವರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಾವು ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನೆರೆದಿರುವ ಭಜನಾಸಕ್ತರೇ, ನಮ್ಮ ಈಗ ಒಂದು ನಿಮಿಷದೊಳಗೆ ನಮ್ಮ ಮುಂದಿನ ಕಾರ್ಯಕ್ರಮದ ಪ್ರವಚನಕಾರರಾದ, ಉತ್ತಮ ವಾಗ್ಮಿಯಾದ, ಸಂಸ್ಕೃತ ವಿಶಾರದರಾದ, ದೈವಜ್ಞರಾದ ನಮ್ಮ ಪಂಜಾಬ್ ಭಾಸ್ಕರ್ ಭಟ್ರವರ ಉಪಸ್ಥಿತಿ ಇಲ್ಲಿದೆ. ಅವರಿಗೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ನಮ್ಮ ಪಿ ಕೆ ಗಣೇಶರವರು ನನಗೆ ಒಂದು 10-15 ವರ್ಷದಿಂದ ಪರಿಚಯವರದು. ನಾನು ಹೇಳಿದರೆ ಯಾವ ಕಾರ್ಯಕ್ರಮ ಇದ್ದರೂ ಅದನ್ನು ಡ್ರಾಪ್ ಮಾಡಿ ಅವರು ಬರುವಂಥ ವ್ಯಕ್ತಿ. ನನ್ನದು ಮತ್ತು ಅವರ ಸ್ನೇಹನೇ ಬೇರೆ. ಈಗ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಇವತ್ತು ಅವರನ್ನು ಕರ್ಕೊಂಡು ಬರುವಾಗ ಅವರಿಗೆ ನಾನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಇಂತಿಷ್ಟೇ ಫೀಸು ಹೀಗೆ ಅಂತೇಳಿ ಬೆಲೆ ಕಟ್ಟಲಿಕ್ಕೆ ಆಗೋದು. ಸರಸ್ವತಿ ಪುತ್ರ ಅವರು. ಹಾಗಿರುವಾಗ ಒಂದೇ ಮಾತು ಹೇಳಿದ್ದು, ಗಣೇಶಣ್ಣ ನೀವು ಬರ್ತೀರಾ, ಈರು ಫಂಡ್ಲೆ ಯಾಪಂದು ಫಂಡ್ಲೆ ಡೇಟ್ ಕೊರಲೆ ಏನು ಬರ್ಪೆ, ಒಂದೇ ಮಾತು ಹೇಳಿದವರು ಫೋನ್ನಲ್ಲಿ. ಇಷ್ಟೇ ಹೇಳಿದವರು. ಆ್ಯಕ್ಚುಯಲ್ ಅವರಷ್ಟು ಬ್ಯುಸಿ. ಸಿಂಗಾಪುರ, ಬ್ಯಾಂಕಾಕ್, ಹಾಂಗ್ಕಾಂಗ್ ಎಲ್ಲೆಲ್ಲ ವಿದೇಶದಲ್ಲೆಲ್ಲ ತಿರುಗಿ ಬಂದಿದ್ದಾರೆ. ಎಷ್ಟೋ ಕಡೆ ಕಚೇರಿ ಮಾಡಿದ್ದಾರೆ. ಸಾವಿರಾರು ಕಚೇರಿಯನ್ನು ನಡೆಸಿಕೊಟ್ಟಿದ್ದಾರೆ. ಅಂತ ಪಿ ಕೆ ಗಣೇಶರವರು ಇವತ್ತು ಈ ನಮ್ಮ ಮನೆಯೊಳಗೆ ಪಾದಾರ್ಪಣೆ ಮಾಡುವುದಂತೇಳಿದರೆ ಆ ಸರಸ್ವತಿಯೇ ಪಾದಾರ್ಪಣೆ ಮಾಡಿದಾಗೆ ಅಂತೇಳಿ ಹೇಳಿಸ್ತೇನೆ ನಾನು. ಆದ್ದರಿಂದ ಇವತ್ತಿನ ದಿವಸ ನನ್ನ ಮನಸ್ಸಿನಲ್ಲಿ ಇದ್ದದಂತೇಳಿದರೆ ಅವರಿಗೆ ನಾನು ಒಂದು ಸಣ್ಣ ನನ್ನ VNR ಗೋಲ್ಡ್ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕಂತ ಹೇಳಿದ್ದೇನೆ. ಅದರಲ್ಲಿ ಅವರಿಗೆ ಇವತ್ತಿನ ದಿವಸ ನಾನು ಅವರಿಗೆ ಒಂದು ಫಲಕವನ್ನು ಕೊಡ್ತಾ ಇದ್ದೇನೆ. ವಾದ್ಯವಾದನ ರತ್ನ ಪಿ ಕೆ ಗಣೇಶ್ ಪುತ್ತೂರು, ವಾದ್ಯವಾದನ ರತ್ನ ಪಿ ಕೆ ಗಣೇಶ್ ಪುತ್ತೂರು ಅಂತೇಳಿ ಒಂದು ಮೊಮೆಂಟವನ್ನು ನಾನು ಮಾಡಿ
ಅವರಿಗೆ ನಾನು ಇದನ್ನು ಕೊಡ್ತಾ ಇದ್ದೇನೆ. ಇದು ಅವ್ರ ನೆನಪಿಗೋಸ್ಕರ ಅವರಲ್ಲೇ ಇಟ್ಕೊಳ್ಬೇಕಿದ್ದನ್ನು. ಇವತ್ತಿನ ದಿವಸ ನನ್ನ 60ನೇ ವಯಸ್ಸಿನ ಇವತ್ತು ಷಷ್ಠಬ್ದಿ ಕಾರ್ಯಕ್ರಮಕ್ಕೆ ಅವರಿಗೆ ಕೊಡ್ತಾ ಇದ್ದೇನೆ ನಾನು. ಮತ್ತು ಈಗ ಅವರನ್ನು ನಾನು ಪುರಸ್ಕರಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಭಜನಾಸಕ್ತ ಬಂಧುಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಶ್ರೀ PK ಗಣೇಶ್ ಅವರಿಗೆ, ಆಸ್ಥಾನ ವಿದ್ವಾನ್ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಅವರಿಗೆ ಶಲ್ಯವನ್ನು ಹಾಗೂ ಹೂಮಾಲೆಯನ್ನು, ಅದೇ ರೀತಿ ಫಲಪುಷ್ಪಗಳನ್ನು ನೀಡಿ ಅವರಿಗೆ ವಾದ್ಯವಾದನ ರತ್ನ ಎಂಬ ಬಿರುದನ್ನು ಈಗ ನೀಡ್ತಾ ಇದ್ದೇವೆ. ಇನ್ನೂ ಕೂಡ ಅವರು ಶ್ರೀದೇವರ ಸರಸ್ವತಿ ಕಲಾಮಾತೆಯ ಸೇವೆಯನ್ನು ಮಾಡುವಂತಾಗಲಿ, ಇನ್ನೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಅವರು ಪಡೆಯಲಿ ಎಂದು ನಿಮ್ಮೆಲ್ಲರ ಶುಭಕಾಮನೆಗಳೊಂದಿಗೆ ಅವರಿಗೆ ಈ ಆದರಪೂರ್ವಕವಾದ ಅಭಿನಂದನೆಯನ್ನು ಮಾಡ್ತಾ ಇದ್ದೀವಿ. ಘೋಷ ಕಾರ್ಯಕ್ರಮ ನಡೆದಿದೆ. ಈಗ ಪುರೋಹಿತರಿಂದ ವೇದಘೋಷ. ಹರಿ ಓಂ ಉದ್ದೇಧಭಿಶ್ರುತಾಮಾಘಂ ವೃಷಭಂ ನರ್ಯಾಪಸಂ ಅಸ್ತಾರಮೇಷಿ ಸೂರ್ಯ ಯಚ್ಛಿದ್ದಿತೆ ವಿಶೋ ಯಥ ಪ್ರದೇವ ವರುಣವ್ರತಂ ಮೇನೇಮ ಸಿದ್ಧ್ಯ ವೇದ್ಯವೇ ಮಾನೋ ವಧಾಯ ಹತ್ನವೇ ಜಿಹೇಳಾನಸ್ಯ ರೀರಿತಃ ಮಾರಣಾನಸ್ಯ ಮನ್ಯವೇ ವಿಮ್ರಳೀಕಾಯತೆ ಮನೋರತಿರಶ್ವಂ ನ ಸಂದಿತಂ ಗೀರ್ಭಿರ್ವರುಣಸೇಮಹೇ ಪರಾಹಿ ಮೇ ವಿಮನ್ಯಭ ಪತಂತಿ ವಸ್ಯ ಇಷ್ಟಯೇ ವಯೋ ನವ ಸತಿರೂಪ ಕದಾ ಕ್ಷತ್ರಶ್ರಿಯನ್ನರಮಾವರುಣಂಕರಾಮಹೇ ಮೃಳೀಕಾಯೋ ರುಚಕ್ಷಸಂ ತದಿಸಮಾನಮಾಶಾತೆ ವಂತಾನ ಪ್ರಯೋಚ್ಯತಃ ಧೃತವ್ರತಾಯ ದಾಶುಷೇ ವೇದಾಯೋ ವೀಣಾ ಪದಮಂತರಿಕ್ಷೇಣ ಪತತಾ ವೇದನಾವಸ ಮುದ್ರಿಯಾಃ ವೇದಮಾಸೋ ಧೃತವ್ರತೋ ದ್ವಾದಶ ಪ್ರಜಾವತಃ ವೇದಾಯ ಉಪಜಾಯತೆ ವೇದವಾತಸ್ಯ ವರ್ತನೆ ಮುರೋರಶ್ವಸ್ಯ ಬೃಹತಃ ವೇದಾಯ ಅದ್ಯಾಸತೆ ನಿಶಸಾದಧೃತವ್ರತೋ ವರುಣ ಪಸ್ತ್ಯಾಸ್ವಾ ಸಾಮ್ರಾಜ್ಯಾಯ ಸುಕ್ರತೋಃ ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತೌಷ್ಠುವಾಂಸಸ್ತನೋಭಿರ್ವ್ಯಕ್ಷೇಮ ದೇವಹಿತಂ ಯದಾಯುಃ ಓಂ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು ಓಂ ಸಹನಾ ಭವತು ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಓಂ. ವೇದಘೋಷದ ಬಳಿಕ ಇದೀಗ ವಿದ್ವಾನ್ ವೇದಮೂರ್ತಿ ಶ್ರೀ ಪಂಜಾ ಭಾಸ್ಕರ್ ಭಟ್ರಿಂದ ಭಕ್ತಿಯೋಗದ ಬಗ್ಗೆ ಮತ್ತು ಷಷ್ಠಬ್ದಿ ಆಚರಣೆಯ ಬಗ್ಗೆ ವಿಶೇಷವಾದ ಉಪನ್ಯಾಸ ಉಂಟು.
ಶ್ರೀ ವಾಸುದೇವ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಶ್ರೀ ನಾಗೇಂದ್ರ ಬಾಳಿಗ ಷಷ್ಠಬ್ದಿ ಪೂರ್ತಿ ಸಮಾರಂಭದ ಅಂಗವಾಗಿ ನಡೆದಿರುವ ಈ ಸಪ್ತಾಹ ಭಜನಾ ಸಂಕೀರ್ತನ ಸಪ್ತಾಹದ ಇವತ್ತು ಮಂಗಲೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವಯುತವಾಗಿ ಅರ್ಥಪೂರ್ಣವಾಗಿ ಹಾಗೆ ಸ್ವಾರ್ಥಕವಾಗಿ ನಡೀತಾ ಉಂಟು. ಮಂಗಲವಾದ್ಯ ನಿನಾದದೊಂದಿಗೆ ಈ ಕಾರ್ಯಕ್ರಮ ಯಥಾರ್ಥವಾಗಿ ಮತ್ತು ಸಾರ್ಥಕವಾಗಿ ಇಲ್ಲಿ ಪ್ರಾರಂಭವಾಯಿತು. ಅದಕ್ಕೆ ಗರಿ ಇಟ್ಟಂತೆ ನಮ್ಮ ಸುಯೋಗದಿಂದ ವೇದಮೂರ್ತಿ ವಿದ್ವಾನ್ ಪಂಜ ಭಾಸ್ಕರ್ ಭಟ್ರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ವಾಸುದೇವ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ನಾಗೇಂದ್ರ ಬಾಳಿಗ ಕುಟುಂಬದ ಪರವಾಗಿ ಹಾಗೂ ಎಲ್ಲ ಭಜನಾಸಕ್ತ ಬಂಧುಗಳ ಪರವಾಗಿ ಅವರಿಗೆ ಹಾರ್ದಿಕ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಂಸ್ಕೃತದಲ್ಲಿ ಒಂದು ಸ್ವದೇಶಿ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬಂತೆ. ರಾಜನಿಗೆ ಅವನ ರಾಜ್ಯದಲ್ಲಿ ಮಾತ್ರ ಮರ್ಯಾದೆ ಗೌರವ ಆದರೆ ವಿದ್ವಾನ್ರಿಗೆ ಹೋದ ಕಡೆಯಲ್ಲೆಲ್ಲ ಗೌರವ ಸಿಗ್ತದಂತೆ. ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಷ್ಟೇ ಸಾಕು. ಈಗ ಭಾಸ್ಕರ್ ಭಟ್ರ ಪರಿಚಯ ವಿಶೇಷವಾದ ಒಂದು ಅಗ್ರಗಣಿ, ನಮ್ಮ ಶಾಸ್ತ್ರಗಳಲ್ಲಿ ಅತ್ಯಂತ ಪಾಂಡಿತ್ಯವನ್ನು ಹೊಂದಿ ಎಲ್ಲರಿಗೂ ಈ ವೇದವಿದ್ಯಾದ ದಾನವನ್ನು ಮಾಡ್ತಾ ಇದ್ದಾರೆ. ಅಂಥವರು ನಾವು ಪರಿಚಯ ಮಾಡಿಕೊಂಡ್ರೆ ಸೂರ್ಯನನ್ನು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಂತೆ ಆಗ್ತದೆ. ಅದರಿಂದ ಹೆಚ್ಚು ಅವರ ಪರಿಚಯ ಮಾಡದೆ ಪಂಜಾಬ್ ಭಾಸ್ಕರ್ ಭಟ್ರನ್ನು ನಮ್ಮನ್ನೆಲ್ಲರ ಪುನಃ ಹಾರ್ದಿಕವಾಗಿ ಆದರ ಅಭಿಮಾನಗಳ ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಭಕ್ತಿಯೋಗದ ಬಗ್ಗೆ ಪ್ರವಚನವನ್ನು ನೀಡಬೇಕಾಗಿರೋನ್ನು ಕೇಳ್ಕೊಳ್ತಾ ಇದ್ದೀವಿ. ಸೃಷ್ಟವ್ಯಾ ಸರ್ಗರೂಪ ಜಗದವನ ವಿಧೌ ಪಾಲಿನಿ ಯಾಚರೌದ್ರಿ ಸಂಹಾರೇ ಚಾಪಿಯಸ್ಯ ಜಗದಿದಮಖಿಲಂ ಕ್ರೀಡನಂ ವ್ಯಾಪರಾಖ್ಯ ಪಶ್ಯಂತಿ ಮಧ್ಯಮಾಥೋ ತದನು ಭಗವತಿ ವೈಖರೀವರ್ಣರೂಪ ಸಾ ಅಸ್ಮದ್ವಾಚಂ ಪ್ರಸನ್ನ ವಿಧಿಹರಿಗಿರಿಶಾ ರಾಧಿತಾಲಂಕರೋತು. ವೈದಿಕ ವಿದ್ವಾಂಸರಾದ ವೇದಮೂರ್ತಿ ಕೃಷ್ಣಭಟ್ಟ ಬಳಗದವರಿಗೆ ಅಭಿವಂದಿಸಿ, ಇಲ್ಲಿ ನೆನೆದಿರುವ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳು ತಾವು ಬಹಳಷ್ಟು ವರ್ಷಗಳಿಂದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸನ್ನಿಧಾನದಲ್ಲಿ ಈ ಮನೆಯ ಗೃಹಲಕ್ಷ್ಮಿಯ ಪರಿಚಯವಾದ ಆ ಒಂದು ಭದ್ರವಾದ ಬುನಾದಿ, ಅಲ್ಲಿಂದ ಬೆಳೆದು ಬಂದಂತಹ ಆತ್ಮೀಯತೆ ಇಲ್ಲಿಯವರೆಗೂ ಅದು ನಡೆದು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಶ್ರೀ ದೇವಿ ಭಾಗವತದ ಕುರಿತಾದ ಉಪನ್ಯಾಸ, ಜೊತೆಗೆ ಶ್ರೀಯುತ ಧರ್ಮಭೂಷಣ ನಾಗೇಂದ್ರ ಬಾಳಿಗರ ಮಾತೃಶ್ರೀಯವರ, ಯಾಕೆ ಇದು ಯಾರೋ ಕೊಡುವ ಒಂದು ಬಿರುದಲ್ಲ, ಹೃದ್ಗತವಾದಂತಹ ಮಾತಿದು. ನಾಗೇಂದ್ರ ಬಾಳಿಗರಿಗೆ ಸಂತೋಷವಾಗಬೇಕು ಅಂತಲೂ ಹೇಳಿದ್ದಲ್ಲ. ಧರ್ಮಭೂಷಣ ಅಂದರೆ ಧರ್ಮಾಚರಣೆಯಲ್ಲೇ ತನ್ನ ಜೀವನದ ವಿಶೇಷತೆಯನ್ನು ಅನುಭವಿಸುವ ಧರ್ಮಭೂಷಣ ಅನ್ನುವ ಆ ಒಂದು ಅಭಿಧಾನಕ್ಕೆ ಸತ್ಪಾತ್ರತೆಯನ್ನು ಹೊಂದಿರುವ ನಾಗೇಂದ್ರ ಬಾಳಿಗ ದಂಪತಿಗಳ ಮಾತೃಶ್ರೀವರ 75ನೇ ವರ್ಷದ ಕಾಲಕ್ಕೆ ಈಗ ಅವರದ್ದಾದಂತಹ ಆ ಒಂದು ಜೀವನದ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ 60ನೆಯ ವರ್ಷದ ಷಷ್ಠಬ್ದ ಸನ್ನಿವೇಶದ ಈ ಪರ್ವಕಾಲದಲ್ಲೂ ಕೂಡ ಉಪನ್ಯಾಸವನ್ನು ದೇವರ ಆರಾಧನಾ ರೂಪವಾಗಿ ನೆರೆದಿರತಕ್ಕಂತಹ ಆಧ್ಯಾತ್ಮ ಬಂಧುಗಳಿಗೆ ಉಣಬಡಿಸುವುದರ ಮೂಲಕ ಇದು ಭಗವದುಪಾಸನೆಯೇ ಎಂಬ ಒಂದು ಸಂಕಲ್ಪದಿಂದ ಆ ಉಪನ್ಯಾಸಕ್ಕೆ ನಾನು ಮುಂದುವರಿಯುವುದಕ್ಕೆ ತಮ್ಮೆಲ್ಲರ ಒಪ್ಪಿಗೆಯನ್ನು ತಲೆಬಾಗಿ ಕೇಳುತ್ತೇನೆ. ವಿಶೇಷವಾಗಿ 60ನೇ ವರ್ಷ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಪರ್ವಕಾಲ. ಒಬ್ಬೊಬ್ಬ ವ್ಯಕ್ತಿಗೆ ಎಷ್ಟೆಷ್ಟು ಒಂದೊಂದು ಜೀವಿಗೆ ಆಯುಷ್ಯ ಬೇಕು ಅಂತ ವರಾಹಮಿಹಿರರೆಂಬ ಬಹಳಷ್ಟು ದೊಡ್ಡ ಜ್ಯೋತಿಷ ಶಾಸ್ತ್ರಜ್ಞರು ಇಡೀ ಜ್ಯೋತಿಷ್ಯ ಶಾಸ್ತ್ರ ಈ ದೇಶದಲ್ಲೇ ನಾಶವಾಗುವ ಸನ್ನಿವೇಶದಲ್ಲಿ ಸ್ವಯಂ ಸೂರ್ಯನಾರಾಯಣನೇ ವರಾಹಮಿಹಿರನೆಂಬ ಅಭಿಧಾನದಿಂದ ಅವತಾರವೆತ್ತಿ ಜ್ಯೋತಿಷ್ಶಾಸ್ತ್ರದ ಬೃಹಜ್ಜಾತಕ ಇತ್ಯಾದಿ ಗ್ರಂಥಗಳ ರಚನೆಯ ಮೂಲಕ ಆ ಶಾಸ್ತ್ರ ಪುನಃ ಅದು ಉಜ್ಜೀವನಗೊಳ್ಳುವಂತೆ ಅವರು ಯೋಗದಾನವನ್ನು ಈ ಭಾರತ ದೇಶದ ಸಾಂಸ್ಕೃತಿಕ ವಿಭಾಗಕ್ಕೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ವಿಭಾಗಕ್ಕೆ ನೀಡಿದ್ದಾರೆ. ಅವರು ಯಾವ ಯಾವ ಜೀವಿಗೆ ಎಷ್ಟೆಷ್ಟು ವರ್ಷ ಆಯುಷ್ಯ ಅಂತ ಹೇಳ್ತಾ ಸಮಾಷಷ್ಟಿರ್ದಿಘ್ನ ಮನುಜಕರಿಣಾಂ, ಆನೆಗೂ ಮನುಷ್ಯನಿಗೂ
60ನ್ನು 2ರಿಂದ ಗುಣಿಸಿದರೆ ಎಷ್ಟು ವರ್ಷವೋ ಅಷ್ಟು ವರ್ಷ ಆಯುಷ್ಯ, ಅಂದರೆ 120 ವರ್ಷಗಳ ಆಯುಷ್ಯ. ಆನೆಗೂ ಮನುಷ್ಯನಿಗೂ ಸಮಾನವಾದಂತಹ ಆಯುಷ್ಯ ಎಂಬುದಾಗಿ ತಮ್ಮ ಬೃಹಜ್ಜಾತಕಾದಿ ಗ್ರಂಥಗಳಲ್ಲಿ ಉದ್ಘೋಷಿಸ್ತಾ, ಅದು ಕೂಡ ಯಾವ ರೀತಿ ಆ ಆಯುಷ್ಯ ಹೇಗೆ ಉಪಯೋಗಿಸಲ್ಪಡಬೇಕು, ಯಾವ ರೀತಿ ವಿಭಜಿಸಲ್ಪಡಬೇಕು ಅನ್ನುವುದನ್ನು ಕೂಡ ನಿರ್ದೇಶಿಸ್ತಾ, ಸೂರ್ಯನ 6 ವರ್ಷದ ದಶಾಕಾಲ, ಚಂದ್ರನ 10, ಅಂಗಾರಕ ಗ್ರಹನ 7, ರಾಹುವಿನ 18, ಗುರುವಿನ 16, ಶನೈಶ್ಚರ ಗ್ರಹನ 19, ಪುನಃ ಬುಧಗ್ರಹನ 17, ಕೇತುವಿನ 7, ಶುಕ್ರಗ್ರಹನ 20 ವರ್ಷಗಳ ಆಯುಷ್ಯವನ್ನು ಒಟ್ಟು ಸೇರಿಸಿದಾಗ 120 ವರ್ಷಗಳಾಗ್ತದೆ. 120 ವರ್ಷಗಳ ಪರ್ಯಂತರವಾಗಿ ಒಂದು ಆನೆ ಮತ್ತು ಒಬ್ಬ ಮನುಷ್ಯ ಮಾತೃಗರ್ಭದಿಂದ ಪ್ರಸೂತ ವಾತಾಘಾತದಿಂದ ಈ ಲೋಕದ ಬೆಳಕನ್ನು ಕಂಡಂತಹ ಒಬ್ಬ ಜೀವಿ ಆಯುಷ್ಯವನ್ನು ಅನುಭವಿಸುವುದಕ್ಕೆ ಅವಕಾಶ ಇದೆ. ಕೆಲವೊಂದು ಬಾರಿ ಅದಕ್ಕೆ ಅಪವಾದವಾಗಿ ಅದಕ್ಕಿಂತಲೂ ಹೆಚ್ಚು ಆಯುಷ್ಯವನ್ನು ಅನುಭವಿಸುವುದಕ್ಕೆ ಅವಕಾಶವಿದ್ದವರೂ ಕೂಡ ಲೋಕದ ನೀತಿಗೆ, ಲೋಕದ ವ್ಯವಸ್ಥೆಗೆ ವಿರುದ್ಧವಾಗಿ ಹೋಗಬಾರದೆನ್ನುವ ಕಾರಣಕ್ಕಾಗಿ 120 ವರ್ಷಗಳಾದ ತಕ್ಷಣದಲ್ಲೇ ದೇಹತ್ಯಾಗ ಮಾಡಿದ ಉದಾಹರಣೆಗಳು ನಮ್ಮ ಮುಂದಿದೆ. ಉದಾಹರಣೆಗೆ ವ್ಯಾಸರಾಜರು, ರಾಘವೇಂದ್ರ ಗುರುಗಳು, ಅದರ ಜೊತೆಗೆ ವಾದಿರಾಜರಂತಹ ಯತಿಗಳು, ಭುವನೇಂದ್ರ ತೀರ್ಥರಂತಹ ಯತಿಗಳು, ವಿಜಯೀಂದ್ರರಂತಹ ಸಾಧಕರು 120 ವರ್ಷಗಳಾಗುವಾಗ ಅವರು ತಮ್ಮ ದೇಹತ್ಯಾಗವನ್ನು ಮಾಡುವುದರ ಮೂಲಕ, ವೃಂದಾವನವನ್ನು ಸಶರೀರಿಗಳಾಗಿ ಪ್ರವೇಶಿಸುವುದರ ಮೂಲಕ ಲೋಕನೀತಿಯನ್ನು ತಾವು ವಿರೋಧಿಸಕೂಡದು, ಲೋಕನೀತಿಗೆ ವಿಧೇಯರಾಗಿ ಇರಬೇಕು ಅನ್ನುವುದನ್ನು ನಮಗೆಲ್ಲ ಉಪದೇಶಿಸಿದರು. ಹೀಗೆ 60 ವರ್ಷಗಳು ಅನ್ನೋದು ಈ 120 ವರ್ಷಗಳ ಸರಿಯಾದಂತಹ ಅರ್ಧ ಭಾಗ. ಇಡೀ ಸಂವತ್ಸರ ಚಕ್ರವನ್ನು ಪ್ರಾಯಶಃ ನಾಗೇಂದ್ರ ಬಾಳಿಗರು ಶುಭಕೃತು ಸಂವತ್ಸರದಲ್ಲಿ ಜನಿಸಿರಬೇಕು. ಶುಭವನ್ನೇ ಲೋಕಕ್ಕೆ ಅನುಗ್ರಹಿಸುವ ಸಂವತ್ಸರವಾದ್ದರಿಂದ ಶುಭಕೃತು ಅಂತ ಅದಕ್ಕೆ ಹೆಸರು. ಈ ಶುಭಕೃತು ಸಂವತ್ಸರದಲ್ಲಿ ಜನಿಸಿ ಈ ಶುಭಕೃತು ಸಂವತ್ಸರ ಆಗಮಿಸುವಾಗ 60 ವರ್ಷವನ್ನು ತಾವು ಕಳೆದು ಅನುಭವಿಸಿ ನಂತರ ಪುನಃ 61ನೇ ವರ್ಷಕ್ಕೆ ಕಾಲಿಡುವಂತಹ ಪರ್ವಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಉಗ್ರರಥ ಅನ್ನುವಂತಹ ಮೃತ್ಯು ಆತನನ್ನು ಕಾಡುತ್ತದಂತೆ. ಉಗ್ರರಥ ಅನ್ನುವ ಮೃತ್ಯುವಿನ ಸ್ವರೂಪವನ್ನು ವಿವರಿಸ್ತಾ, ರೂಪಸ್ಥ ಶತ್ರು ವ್ಯಸನಂಬಲಸ್ಯ ಶೋಕಸ್ಥ ಹೇತುರ್ನಿಧನಂ ರತೀನಾಂ ನಾಶಸ್ಮೃತೀನಾಂ ರಿಪು ಇಂದ್ರಿಯಾಣಾಂ. ಆ ಉಗ್ರರಥ ಅನ್ನುವ ಮೃತ್ಯು ಹೇಗಿರ್ತದೆ ಅಂದರೆ, ರೂಪಸ್ಥ ಶತ್ರು, 60 ವರ್ಷಗಳಾಗುವಾಗ ನಮ್ಮ ರೂಪ ಸ್ವಲ್ಪ ವಿಕಾರತೆಯನ್ನು ಹೊಂದುತ್ತದೆ, ರೂಪದಲ್ಲಿದ್ದಂತಹ ಮಾರ್ಧವತೆ ನಾಶವಾಗುತ್ತದೆ. ವ್ಯಸನಂ ಬಲಸ್ಯ, ಮಾನಸಿಕವಾಗಿ ನಾವು ದೃಢತೆಯನ್ನು ಕಳೆದುಕೊಳ್ಳುವಂತಹ ಸನ್ನಿವೇಶದಲ್ಲಿರ್ತೇವೆ. ಶೋಕಸ್ಥ ಹೇತುರ್ನಿಧನಂ ರತೀನಾಂ, ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಶಾಶ್ವತವಾದ ಕೆಲವು ದುಃಖಗಳನ್ನು ಅನುಭವಿಸುವುದಕ್ಕೆ ಅವಕಾಶ ಇದೆ. ನಾಶ ಸ್ಮೃತೀನಾಂ, ಇದು ಬಹಳ ಕೆಟ್ಟದ್ದು. ನಾವು ಯಾವ ವಿದ್ಯೆಯನ್ನು ಅಧ್ಯಯನ ಮಾಡಿದ್ದೇವೆ ಆ ವಿದ್ಯೆ ಮರೆತು ಹೋಗುವುದಕ್ಕೆ ಪ್ರಾರಂಭ ಆಗ್ತದೆ. ರಿಪುಹು ಇಂದ್ರಿಯಾಣಾಂ, ನಮ್ಮ ದೇಹದ ಅಂಗಗಳೇ ನಮಗೆ ಶತ್ರುವಾಗಿ ಪರಿಣಮಿಸ್ತದೆ. ನಿತ್ತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ, ಕೂತಲ್ಲಿ ಕೂತುಕೊಳ್ಳುವುದಕ್ಕಾಗುವುದಿಲ್ಲ. ನಮ್ಮ ದೇಹದ ಸಂಧಿಭಾಗಗಳಲ್ಲಿ ಅಸಹನೀಯವಾದಂತಹ ನೋವು ಉಂಟಾಗ್ತದೆ. ಇದನ್ನು ಉಗ್ರರಥ ಅನ್ನುವ ಮೃತ್ಯು, ಉಗ್ರರಥ ಅನ್ನುವ ಅಭಿಧಾನದಿಂದ ಅಜ್ಞಾನಿಗಳು ಕರೀತಾರೆ. ಆ ಸನ್ನಿವೇಶದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಶಾಂತಿ ಪ್ರಕ್ರಿಯೆಯನ್ನು ನಡೆಸಿದಾಗ ಆ ಉಗ್ರರಥ ಮೃತ್ಯುವನ್ನು ಜಯಿಸುವಂತಹ ಅಂತಃಶಕ್ತಿಯನ್ನು ಭಗವಂತ ನಮಗೆ ಅನುಗ್ರಹಿಸ್ತಾನೆ. ಆ ಪೂಜಾಸ್ತುತಿ ಪ್ರಣತಿಭಿ ಮುದಿತಾ ಗೃಹಾಸ್ತೆ ಕುರುವಂತಿ ಅನಿಷ್ಟಗತಯೋಪಿ ಜನಸ್ಯ ಲಕ್ಷ್ಮೀ. ಆ ನವಗ್ರಹರ ದಶಾಮಾನದಿಂದ ನಮಗೆ ಯಾವುದಾದರೂ ಅನಿಷ್ಟಗಳು ಬರುವುದಿದ್ದರೆ, ಅಥವಾ ಈ ಉಗ್ರರಥ ಅನ್ನುವಂತಹ ಮೃತ್ಯು ನಮ್ಮನ್ನು ಪೀಡಿಸುವುದಿದ್ದರೆ, ಅದಕ್ಕೆ ಬೇಕಾದಂತಹ ಶಾಂತಿಯನ್ನು ಸರಿಯಾದ ರೀತಿಯಲ್ಲಿ ನಡೆಸಿದಾಗ, ನಾವು ನಡೆಸಿದಂತಹ ಪ್ರಕ್ರಿಯೆಗಳಿಂದ ಸಂತುಷ್ಟರಾದಂತಹ ಆದಿತ್ಯಾದಿ ನವಗ್ರಹರು, ಅವರಿಗೆ ನಿಯಾಮಕನಾದಂತಹ ಲಕ್ಷ್ಮೀ ನರಸಿಂಹದೇವರು ಪೂಜಾಸ್ತುತಿ ಪ್ರಣತಿಭಿ ಮುದಿತಾ ಗೃಹಾಸ್ತೆ, ನಾವು ಮಾಡಿದ ಪೂಜೆ, ನಮಸ್ಕಾರ, ದಾನ, ಯಜ್ಞಗಳಿಂದ ಸಂತುಷ್ಟರಾದಂತಹವರು ಅನಿಷ್ಟಗತಯೋಪಿ ಜನಸ್ಯ ಲಕ್ಷ್ಮೀ, ಅನಿಷ್ಟ ಸ್ಥಾನದಲ್ಲಿದ್ದು ಅನಿಷ್ಟವಾಗ್ತದೆ ಅಂತ ಇದ್ದರೂ ಕೂಡ ನಾವು ಮಾಡಿದ ಸತ್ಕರ್ಮದ ಫಲವಾಗಿ ನಮಗೆ ಅವರು ಶ್ರೇಯಸ್ಸನ್ನೇ ಅನುಗ್ರಹಿಸ್ತಾರಂತೆ.
ಹಾಗಾಗಿ ಆ ಸಂದರ್ಭದಲ್ಲಿ ಮಾರ್ಕಂಡೇಯ ಹೋಮ ಅನ್ನುವ ಮಾರ್ಕಂಡೇಯ ಶಾಂತಿ ಅನ್ನುವ ವಿಧಿಯನ್ನು ನಡೆಸುವುದಕ್ಕೆ ಹೇಳ್ತಾರೆ. ಈ ಮಾರ್ಕಂಡೇಯ ಶಾಂತಿಗೂ ಈ 60ನೇ ವರ್ಷಕ್ಕೂ ಏನಪ್ಪ ಸಂಬಂಧ ಅಂತ ಕೇಳಿದರೆ, ಮಾರ್ಕಂಡೇಯ ಅನ್ನುವ ಮೃಕಂಡು ಮಹರ್ಷಿಗಳ ಮಗ. ತನಗೆ ಸಂತತಿ ಇಲ್ಲ ಅಂತ ಶಿವನನ್ನು ತಪಶ್ಚರ್ಯೆಯಿಂದ ಮೃಕಂಡು ಋಷಿಗಳು ಸಾಕ್ಷಾತ್ಕರಿಸಿಕೊಂಡಾಗ ಮೃಕಂಡು ಅವರಿಗೊಂದು ವಿಚಿತ್ರವಾದ ನಿಬಂಧನೆಯನ್ನಿಡ್ತಾರೆ. ಮೃಕಂಡುವಿಗೆ ಶಿವದೇವರು ವಿಚಿತ್ರವಾದ ನಿಬಂಧನೆಯನ್ನಿಡ್ತಾರೆ. ದೀರ್ಘಾಯುಷಿಯಾದಂತಹ ಮಗನ ಅವಶ್ಯಕತೆ ಇದೆಯೇ, ಅಥವಾ ಅಲ್ಪಾಯುಷಿಯಾಗಿ ಮಹಾಜ್ಞಾನಿಯಾದ ಮಗ ಬೇಕೋ, ದೀರ್ಘಾಯುಷಿಯಾಗಿ ಅಜ್ಞಾನಿಯಾದ ಮಗ ಬೇಕು ಅಂತ ಹೇಳಿದಾಗ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನಕ್ಕೆ ಸಮಾನವಾದಂತಹ ವಸ್ತು ಭಗವಂತನ ಸೃಷ್ಟಿಯಲ್ಲಿ ಬೇರೊಂದಿಲ್ಲ. ಹಾಗಾಗಿ ಅಲ್ಪಾಯುಷಿಯಾದರೂ ಚಿಂತಿಲ್ಲ, ಮಹಾಜ್ಞಾನಿಯಾದ ಮಗನನ್ನು ನೀನು ಅನುಗ್ರಹಿಸಬೇಕು ಅಂತ ಶಿವನಲ್ಲಿ ಪ್ರಾರ್ಥಿಸಿದಾಗ ಅವನಿಗೆ ಪುತ್ರ ಸಂತತಿಯೊಂದನ್ನು ಶಿವದೇವರು ತನ್ನ ಪ್ರಸಾದ ರೂಪವಾಗಿ ಅನುಗ್ರಹಿಸ್ತಾರೆ. ಕೇವಲ 9 ವರ್ಷ ಆಯುಷ್ಯ ಇರುವಂತಹ ಆ ಮಗನಿಗೆ ಮಾರ್ಕಂಡೇಯ, ಮೃಕಂಡುವಿನ ಮಗನೆಂದೇ ಅರ್ಥ ಬರುವಂತಹ ಆ ಶಬ್ದದಿಂದ ಮಾರ್ಕಂಡೇಯ ಎನ್ನುವ ಅಭಿಧಾನದಿಂದ ಆತನನ್ನು ನಾಮಕರಣ ಪ್ರಕ್ರಿಯೆಗೆ ಒಳಪಡಿಸಿ ಸತ್ಸಂಸ್ಕಾರ ಸಂಪನ್ನನಾಗಿ 9 ವರ್ಷಗಳಲ್ಲೇ ಮಹಾಜ್ಞಾನಿಯಾದ್ದರಿಂದ ಶಾಸ್ತ್ರಗಳನ್ನು, ವೇದವನ್ನು, ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿ ತನ್ನ ಆಶ್ರಮದಲ್ಲಿರ್ತಾ ತನ್ನ ಮಾತಾಪಿತೃಗಳು ಇಲ್ಲದೇ ಇರತಕ್ಕಂತಹ ಸನ್ನಿವೇಶದಲ್ಲಿ ಕಶ್ಯಪಾದಿ ಋಷಿಗಳು ಆಶ್ರಮ ಪ್ರದೇಶಕ್ಕೆ ಬರ್ತಾರೆ. ವಯಸ್ಸಿನಲ್ಲಿ ಅತ್ಯಂತ ಎಳೆಯನಾದರೂ ಕೂಡ ಅವರ ಯೋಗ್ಯತೆಯನ್ನು, ಅವರದ್ದಾದಂತಹ ಅರ್ಹತೆಯನ್ನು ಮನಗಂಡು ಆ ಮಾರ್ಕಂಡೇಯ ಅವರಿಗೆ ಆದರೋಪಚಾರವನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಿಸಿದಾಗ ಸಂತುಷ್ಟರಾದಂತಹ ಕಶ್ಯಪಾದಿ ಸಪ್ತರ್ಷಿಗಳು ದೀರ್ಘಾಯುಷ್ಮಾನುಭವ ಅಂತ ಆಶೀರ್ವಾದ ಮಾಡ್ತಾರೆ. ವರ ಕೊಟ್ಟದ್ದಲ್ಲ, ಆಶೀರ್ವಾದ ಮಾಡೋದು. ವರ ಕೊಟ್ಟರೆ ಅದು ಖಂಡಿತವಾಗಿಯೂ ಪರಿಣಾಮವನ್ನು ಕೊಡಬೇಕು. ಆಶೀರ್ವಾದ ಮಾಡೋದಂದರೆ ನೀನು ದೀರ್ಘಾಯುಷ್ಯ ಆಗಬೇಕು ಅನ್ನುವುದು ನಮ್ಮ ಮನಸ್ಸು, ನಮ್ಮ ಸಂಕಲ್ಪ ಅಂತ. ಆದರೆ ಮಹಾಜ್ಞಾನಿಗಳಾದವರಿಗೆ ಗೊತ್ತಿರ್ತದೆ, ಕೆಲವೇ ದಿವಸಗಳಲ್ಲಿ ಇವನಿಗೆ 9 ವರ್ಷ ಪೂರ್ಣವಾಗ್ತದೆ. 9 ವರ್ಷ ಪೂರ್ಣವಾದಾಗ ಇವನನ್ನು ಮೃತ್ಯು ಪೀಡಿಸ್ತದೆ, ಇವ ತನ್ನ ದೇಹತ್ಯಾಗ ಮಾಡಲೇಬೇಕು ಅನ್ನುವ ಸತ್ಯ ಗೊತ್ತಿದ್ದರೂ ಪರಮ ಪವಿತ್ರವಾದ ಪಂಚಾಕ್ಷರಂ ಪರಿಪಠನ್ ವರಮಂತ್ರರಾಜಂ ಧ್ಯಾಯಂ ಸದಾ ಪಶುಪತಿಂ ಶರಣಂ ವ್ರಜೇತ್ಸಾಹ ಅನ್ನುವ ನಿಯಮವನ್ನು ಅವನಿಗಿಟ್ಟು ಪರಮ ಪವಿತ್ರವಾದ ಪಂಚಾಕ್ಷರ ಮಂತ್ರವನ್ನು ಅವನಿಗೆ ಉಪದೇಶಿಸಿ, ನಿನ್ನ ಆಪತ್ಕಾಲದಲ್ಲಿ ಈ ಮಂತ್ರ ನಿನ್ನನ್ನು ರಕ್ಷಿಸ್ತದೆ ಅಂತ ಆ ಮಂತ್ರೋಪದೇಶವನ್ನು, ಮಂತ್ರದ ಅನುಷ್ಠಾನ ಕ್ರಮವನ್ನು ಉಪದೇಶಿಸಿ ಅವರು ಅವರ ಕಾರ್ಯಕ್ಕೆ ತೆರಳುತ್ತಾರೆ. ಭಕ್ತಿಶ್ರದ್ಧೆಯಿಂದ ಪಂಚಾಕ್ಷರ ಮಂತ್ರವನ್ನು ಅನುಷ್ಠಾನ ಮಾಡ್ತಾ ದಿನ ಹೋಗುತ್ತದೆ. ಇವನ 9ನೇ ವರ್ಷ ಪರಿಸಮಾಪ್ತಿಯಾಗ್ತದೆ. ಆ 9ನೇ ವರ್ಷ ಪರಿಸಮಾಪ್ತಿಯಾಗುವ ಸನ್ನಿವೇಶದಲ್ಲಿ ಸ್ವಭಾವತಃ ಮೃತ್ಯುದೇವತೆಯಿಂದ, ಯಮನಿಂದ ಪ್ರೇಷಿತರಾದಂತಹ ಯಮಭಟರು ಬಂದು ಇವನ ಪ್ರಾಣವನ್ನು ಸರಿಯಾದ ರೀತಿಯಲ್ಲಿ ಬಂಧಿಸಿ ಯಮಲೋಕಕ್ಕೆ ವಿಚಾರಣೆಗಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಪ್ರಯತ್ನಿಸಿದಾಗ ಇವನ ದೇಹದ ದಿವ್ಯ ತೇಜಸ್ಸನ್ನು ನೋಡಿ ಹೆದರಿ ಹೋಗ್ತಾರೆ. ಸ್ವಯಂ ಯಮನೇ ದಂಡಧಾರಿಯಾಗಿ ಮಹಿಷವಾಹನನಾಗಿ ಅಲ್ಲಿಗೆ ಆಗಮಿಸಿ ಮೃತ್ಯುಪಾಶವನ್ನು ಹಾಕಿ ಎಳೆದಾಗ ಅದರಿಂದ ನೋವುಂಡಂತಹ ಮಾರ್ಕಂಡೇಯ ಶಿವನನ್ನು ಧ್ಯಾನಿಸ್ತಾನೆ. ಆ ನೋವು ಶಿವನ ಚಿತ್ತಕ್ಕೆ ಸರಿಯಾದ ರೀತಿಯಲ್ಲಿ ವೇದ್ಯವಾಗಿ ಆ ಕ್ಷಣದಲ್ಲೇ ಶಿವ ಪ್ರತ್ಯಕ್ಷನಾಗ್ತಾನೆ. ಯಮನೊಡನೆ ಯುದ್ಧ ಮಾಡಿ ಮಾರ್ಕಂಡೇಯನ ಮೃತ್ಯುಪಾಶವನ್ನು ಬಿಡುಗಡೆ ಮಾಡುತ್ತಾನೆ. ನವವರ್ಷಾಯುಷಂ ಪ್ರಾಪ್ತ್ಯ ತಪತಾ ಮಹತಾಪುರ ಸಪ್ತಕಲ್ಪಕೃತಂ ಏನ ಅಂತ ಮಾರ್ಕಂಡೇಯನ ಧ್ಯಾನದಲ್ಲಿ ಬರ್ತದೆ. ಕೇವಲ 9 ವರ್ಷ ಆಯುಷ್ಯ ಇದ್ದಂತಹ ಶಿವನ ಶ್ರದ್ಧಾಭಕ್ತಿಯ ಅನುಷ್ಠಾನದಿಂದ ಸಪ್ತಕಲ್ಪಕೃತಂ ಏನ ಕೋಟ್ಯಾಂತರ ವರ್ಷದ ಆಯುಷ್ಯವನ್ನು ಹೊಂದುತ್ತಾನೆ. ಅಷ್ಟೇ ಅಲ್ಲ, ಆ ಕೋಟ್ಯಾಂತರ ವರ್ಷದ ಆಯುಷ್ಯವನ್ನು ಆತನಿಗೆ ಅನುಗ್ರಹಿಸಿದಂತಹ ಶಿವದೇವರ ಆ ದಿವ್ಯ ರೂಪಕ್ಕೆ ಮೃತ್ಯುಂಜಯ ಎನ್ನುವ ಅಭಿಧಾನ ಆ ಸಂದರ್ಭದಲ್ಲಿ ತಾನಾಗಿ ಋಷಿಮನಿಗಳಿಂದ ಸ್ತುತಿರೂಪವಾಗಿ ಕೊಡಲ್ಪಡುತ್ತದೆ. ಹೀಗೆ ಮೃತ್ಯುದೇವತೆ ಎದುರಿಗೆ ಬಂದರೂ ವಿಚಲಿತನಾಗದೆ ಶಿವನನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿ ಕೇವಲ 9 ವರ್ಷ ಆಯುಷ್ಯವನ್ನೇ ದೀರ್ಘಾಯುಷ್ಯ ಸಪ್ತಕಲ್ಪ ಪರ್ಯಂತರವಾಗಿ ವಿಸ್ತರಿಸುವುದಕ್ಕೆ ವೇದಿಕೆಯನ್ನಾಗಿಸಿಕೊಂಡಂತಹ ಆ ಪುಣ್ಯಾತ್ಮನ ದಿವ್ಯವಾದಂತಹ ಸ್ಮರಣೆ, ಆ ಪುಣ್ಯಾತ್ಮನಿಗೆ ಹವಿರ್ಭಾಗ ಸಮರ್ಪಣೆ ಇತ್ಯಾದಿಗಳನ್ನು 60ನೇ ವರ್ಷದಲ್ಲಿ ಮಾಡುವುದರಿಂದ ನಾವು ಕೂಡ 60 ವರ್ಷ ಆಯಿತು, ಯಾವ ಕಾರಣದಿಂದ ವಿಚಲಿತರಾಗಬೇಕಾಗಿಲ್ಲ. ನಾವು ಕೂಡ ಇನ್ನು ಮುಂದಿನ ಆಯುಷ್ಯವನ್ನು ಶೇಷಾಯುಷ ತೋಷಯೇ
ಸಂತೋಷವಾಗಿ ಅನುಭವಿಸುವುದಕ್ಕೆ ಬೇಕಾದಂತಹ ಅಂತಃಶಕ್ತಿಯನ್ನು, ಭಗವದನುಗ್ರಹವನ್ನು ಪಡೆಯುವುದಕ್ಕೆ ಆತನ ಆರಾಧನೆಯನ್ನು, ಆತನದ್ದಾದಂತಹ ಸತ್ಪ್ರೇರಣೆಯನ್ನು ಪಡೆಯಬೇಕು ಅನ್ನುವುದಕ್ಕಾಗಿ ಮಾರ್ಕಂಡೇಯ ಶಾಂತಿಯನ್ನು ಆ ಸಂದರ್ಭದಲ್ಲಿ ನಡೆಸುವುದಕ್ಕೆ ಜ್ಞಾನಿಗಳು ವಿಚಿಸ್ತಾರೆ. ಇನ್ನೂ ಮಾರ್ಕಂಡೇಯ ಶಾಂತಿಯನ್ನು ಆ ಸಂದರ್ಭದಲ್ಲಿ ಮಾಡುವುದಕ್ಕೆ ಬಹಳಷ್ಟು ಮಹತ್ವ ಯಾಕೆ ಕೇಳಿದರೆ, ಮಾರ್ಕಂಡೇಯನಿಗೂ ಸಪ್ತಕಲ್ಪ ಪರ್ಯಂತರ ದೀರ್ಘಾಯುಷ್ಯ ಸಿದ್ಧಿಯಾಯಿತು. ದೀರ್ಘಾಯುಷ್ಯ ಸಿದ್ಧಿಯಾದ ಮೇಲೂ ಪುಷ್ಪಭದ್ರಾ ನದೀ ತೀರದಲ್ಲಿ ತಪಶ್ಚರ್ಯೆಯಲ್ಲಿ ನಿರತನಾಗ್ತಾನೆ. ತಪಶ್ಚರ್ಯೆಯಲ್ಲಿ ನಿರತನಾದಾಗ ಯಾವಾಗಲೂ ಋಷಿಗಳಾದವರಿಗೆ ಹವಿರ್ಭೋಜನ ಇಲ್ಲ, ಅವರಿಗೆ ಹವಿರ್ಭಾಗವನ್ನು ಸಮರ್ಪಿಸುವ ಕ್ರಮ ಇಲ್ಲ. ಪುರೋಹಿತ ಕೃಷ್ಣ ಭಟ್ರಿಗೆ ಗೊತ್ತಿದೆ, ಅವರಿಗೆ ಏನಿದ್ರೂ ತರ್ಪಣ ಮತ್ತು ಪೂಜೆ ಮಾತ್ರ. ದೇವತೆಗಳ ಹಾಗೆ ಯಜ್ಞದಲ್ಲಿ ಹವಿರ್ಭಾಗ ಋಷಿಗಳಿಗೆ ಸಮರ್ಪಿಸುವುದಕ್ಕಿಲ್ಲ. ಆದರೂ ಮಾರ್ಕಂಡೇಯ ಅನ್ನುವ ಅಭಿಧಾನದಿಂದ ಋಷಿಶ್ರೇಷ್ಠರಿಗೆ ಹವಿರ್ಭಾಗ ಸಮರ್ಪಿಸುವುದಕ್ಕಿದೆ. ಅದರ ಹಿನ್ನೆಲೆಯಲ್ಲೂ ಅವರ ಸಾಧನೆ ಬಹಳಷ್ಟಿದೆ. ತನಗೆ ಸಪ್ತಕಲ್ಪ ಪರ್ಯಂತರವಾದ ದೀರ್ಘಾಯುಷ್ಯವನ್ನು ದೇವರು ಅನುಗ್ರಹಿಸಿದ. ಆ ಆಯುಷ್ಯವನ್ನು ತಾನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಪುಷ್ಪಭದ್ರಾ ನದೀ ತೀರದಲ್ಲಿ ತಪಶ್ಚರ್ಯೆಯಲ್ಲಿ ಕುಳಿತಾಗ ಆತನ ತಪಸ್ಸನ್ನು ಕೆಡಿಸುವುದಕ್ಕೆ ಬಹಳಷ್ಟು ಬೇರೆ ಬೇರೆ ರೀತಿಯ ಪ್ರಯತ್ನಗಳಾದರೂ ಏಕಾಗ್ರ ಮನಸ್ಸಿನಿಂದ ಆತ ತಪಶ್ಚರ್ಯೆಯಲ್ಲಿ ನಿರತನಾಗುತ್ತಾನೆ. ನಿರತನಾದಾಗ ಸ್ವಯಂ ಭಗವಂತ ಗರುಡ ವಾಹನನಾಗಿ ಅವನ ಮುಂದೆ ಪ್ರಕಟಗೊಳ್ಳುತ್ತಾನೆ. ನೀನು ವರವನ್ನು ಬೇಡು, ನಿನಗೆ ವರವನ್ನು ಕೊಡ್ತೇನೆ ಅಂತ ಹೇಳಿದಾಗ, ಪ್ರಹ್ಲಾದನ ಹಾಗೆ ವರವನ್ನು ನಿರಾಕರಿಸಿದವರು ಲೋಕದಲ್ಲಿ ಇಬ್ಬರು ಮಾತ್ರ, ಒಬ್ಬ ಪ್ರಹ್ಲಾದ ಮತ್ತು ಮಾರ್ಕಂಡೇಯ. ಪ್ರಹ್ಲಾದನು ನರಸಿಂಹಾವತಾರದಲ್ಲಿ ನಿನಗೆ ವರವನ್ನು ಕೊಡ್ತೇನೆ, ಏನಾದರೂ ಕೇಳು ಅಂತ ಕೇಳಿದಾಗ, ನೀನು ವರ ಕೊಡ್ತೀ ಅಂತ ನಿನ್ನನ್ನು ಧ್ಯಾನಿಸಿದ್ದಲ್ಲ, ನೀನು ನನಗೆ ಬೇಕು ಅನ್ನುವ ಭಾವದಿಂದ ನಾನು ಧ್ಯಾನಿಸಿದ್ದೇನೆ. ಯಾವುದೋ ಜನ್ಮಾಂತರದ ಸುಕೃತದಿಂದ ನಿನ್ನ ಒಂದು ಪ್ರೇರಣೆಯಿಂದ ನಿನ್ನನ್ನು ಧ್ಯಾನಿಸುವಂತಹ ಚಿತ್ತವೃತ್ತಿ ನನ್ನಲ್ಲಿತ್ತು ಹೊರತು ನೀನು ನನಗೆ ವರ ಕೊಡ್ತೀ ಅಂತ ನಾನು ಧ್ಯಾನ ಮಾಡಿದ್ದಲ್ಲ ಅಂತ ಪ್ರಹ್ಲಾದ ಹೇಳ್ತಾನೆ. ಹಾಗೆಯೇ ಮಾರ್ಕಂಡೇಯನು ಹೇಳ್ತಾನೆ, ಲೋಭಿತೋ ನಾನು ಮೇನೆ, ನನಗೆ ವರವನ್ನು ಕೊಡುವುದರ ಮೂಲಕ ನನ್ನ ಜೀವನದಲ್ಲಿ ಲೋಭವನ್ನು ಬರುವ ಹಾಗೆ ಮಾಡಬೇಡ ದೇವರೇ ಅಂತ ಹೇಳಿ, ನೀನು ನನಗೆ ಪ್ರಕಟನಾಗಿದ್ದಿ, ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ ಹೊರತು ಬೇರೇನೂ ವರ ಬೇಡ, ನನಗೆ ಬೇಕಾದಷ್ಟು ದೀರ್ಘಾಯುಷ್ಯವನ್ನು ಕೊಟ್ಟಿದ್ದಿ. ಆ ಕಾಲವನ್ನು ನಾನು ಸದುಪಯೋಗಪಡಿಸುವುದಕ್ಕಾಗಿ ತಪಶ್ಚರ್ಯೆಯಲ್ಲಿದ್ದೆ ಹೊರತು ಬೇರೆ ಯಾವುದೇ ಕಾರಣಕ್ಕಲ್ಲ. ಬೇರೆ ಯಾವುದೇ ವಿಧವಾದಂತಹ ವೃತ್ತಿಯಿಂದ, ಬೇರೆ ಯಾವುದೇ ವಿಧವಾದಂತಹ ಮಾತುಕತೆಯಿಂದ, ಬೇರೆ ಯಾವುದೇ ವಿಧವಾದಂತಹ ಪ್ರವೃತ್ತಿಯಿಂದ ಆ ಆಯುಷ್ಯವನ್ನು ನನಗೆ ಸದುಪಯೋಗಪಡಿಸಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾನು ತಪಶ್ಚರ್ಯೆಯಲ್ಲಿ ತೊಡಗಿದೆ ಅಂತ ಹೇಳಿದಾಗ ಭಗವಂತನೇ ಅವನಿಗೆ 3 ವರವನ್ನು ಕೊಡ್ತಾನೆ. ಯಾವುದೇ ದೇವತೆಗಳಿಗೆ ಇಲ್ಲದೇ ಇರುವ ಆಕಾಶ ಗಮನ, ಹವಿರ್ಭೋಜನ, ವರಪ್ರದಾನ. ಋಷಿಗಳಿಗೆ ವರಪ್ರದಾನ ಮಾಡುವಂತಹ ಅವಕಾಶಗಳಿರುವುದಿಲ್ಲ. ಆದರೂ ಮಾರ್ಕಂಡೇಯನಿಗೆ ಯಾರು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಬೇಕಾದ ವರವನ್ನು ಅನುಗ್ರಹಿಸುವ ಸಾಮರ್ಥ್ಯ. ಹವಿರ್ಭೋಜನ, ಯಜ್ಞದಲ್ಲಿ ಮಾರ್ಕಂಡೇಯನಿಗೆ ಇಂಥ ಆಹುತಿಯನ್ನು ಕೊಟ್ಟಾಗ ಅದನ್ನು ದೇವತೆಗಳ ಹಾಗೆ ಸ್ವೀಕರಿಸುವಂತಹ ಒಂದು ವಿಶೇಷವಾದಂತಹ ಸಾಮರ್ಥ್ಯ. ಹಾಗೆಯೇ ದೇವತೆಗಳ ಹಾಗೆ ಆಕಾಶಗಮನ, ಹವಿರ್ಭೋಜನ, ಆಕಾಶಗಮನ, ವರಪ್ರದಾನ, ಈ 3 ವರಗಳನ್ನು ಭಗವಂತ ಸಂತುಷ್ಟನಾಗಿ ತನ್ನದಾದಂತಹ ಅನುಗ್ರಹದಿಂದ ಆತನಿಗೆ ಲಭಿಸುವಂತೆ ಮಾಡ್ತಾನೆ. ಆ ಕಾರಣದಿಂದ ಮಾರ್ಕಂಡೇಯನನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಿದಾಗ 60ನೆಯ ವರ್ಷದ ಆ ಒಂದು ಕಾಲಘಟ್ಟದಲ್ಲಿ ಬರಬಹುದಾದಂತಹ ಉಗ್ರರಥ ಅನ್ನುವಂತಹ ಮೃತ್ಯುವನ್ನು ಜಯಿಸುವಂತಹ ಅಂತಃಶಕ್ತಿಯನ್ನು ಮಾರ್ಕಂಡೇಯರು ಭಗವದ್ ಅನುಗ್ರಹವನ್ನು ಪಡೆದಂತಹ ಆ ಮಹನೀಯ ನಮಗೆ ಅನುಗ್ರಹಿಸುವುದರ ಮೂಲಕ ಸರ್ವವಿಧವಾದಂತಹ ಮೃತ್ಯು ಸಮಾನವಾದಂತಹ ಅನಿಷ್ಟಗಳನ್ನು ಪರಿಹರಿಸುವ ಮಾನಸಿಕವಾದಂತಹ ಧೈರ್ಯ, ಶೌರ್ಯ, ಪರಾಕ್ರಮಗಳು ಲಭ್ಯವಾಗ್ತದೆ. ಆ ಸನ್ನಿವೇಶದಲ್ಲಿ ಈ ಒಂದು ಭಜನೆಯ ಕಾರ್ಯಕ್ರಮ, ಭಜನೆ ಅನ್ನೋದು ದೇವರನ್ನು ಶ್ರದ್ಧಾಭಕ್ತಿಯಿಂದ ಒಲಿಸಿಕೊಳ್ಳುವುದಕ್ಕೆ ಬಹಳಷ್ಟು ಸುಲಭವಾದಂತಹ ಒಂದು ಮಾರ್ಗ ಇದು. 60ನೆಯ ವರ್ಷದ ಪರ್ವಕಾಲದಲ್ಲಿ ಭಜನೆಯ ಮೂಲಕ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ತಾನು ಮಾತ್ರ ಪಡೆದುಕೊಳ್ಳುವುದಲ್ಲ, ಮಳೆ ಬರುವಾಗ ಒಬ್ಬನ ಮನೆಗೆ ಅಂತ ಬರುವುದಿಲ್ಲ, ಇಡೀ ಲೋಕಕ್ಕೆ ಯಾವ ರೀತಿ ಮಳೆಯದ್ದಾದಂತಹ ಒಂದು ಸತ್ಫಲಗಳು ಲಭ್ಯವಾಗಬೇಕು, ಅದೇ ರೀತಿಯಾಗಿ ತನ್ನ ಎಲ್ಲ ಅಭಿಮಾನಿಗಳಿಗೆ, ಆತ್ಮೀಯರಿಗೆ, ಬಂಧುಗಳಿಗೆ, ಆಸಕ್ತರಿಗೆ ಅದರ ಸತ್ಫಲ ಲಭ್ಯವಾಗಬೇಕು ಅನ್ನುವ ಕಾರಣದಿಂದ ಗೃಹಸ್ಥಸ್ಯ ಕ್ರಿಯಾ ಸರ್ವಾಹ ನಶೋಭಂತೆ ಗೃಹಮ್ಮಿನ, ಎಲ್ಲೋ ಸಭಾಗೃಹದಲ್ಲಿ ಮಾಡಬಹುದು ಈ ಕಾರ್ಯಕ್ರಮವನ್ನು. ಆದರೆ ಒಬ್ಬ ಗೃಹಸ್ಥನಾದವನಿಗೆ ತಾನು ಸತ್ಕರ್ಮವನ್ನು ನಡೆಸುವುದಕ್ಕೆ ದೇವರು ಮನೆ ಅಂತ ಕೊಟ್ಟಿರುವುದು. ಮನೆಯಲ್ಲಿ ಮಾಡಿದಂತಹ ಸತ್ಕರ್ಮ ಏನಿದೆ ಅದು ಒಬ್ಬ ಗೃಹಸ್ಥನಾದವನಿಗೆ ಅತ್ಯಂತ ಹೆಚ್ಚು ಫಲವನ್ನು ಅನುಗ್ರಹಿಸ್ತದೆ.
ಗೃಹಸ್ಥನಾದವನಿಗೆ ಮನೆ ಅನ್ನುವುದು ಇರುವುದೇ ಸತ್ಕರ್ಮದ ಆಚರಣೆಗಾಗಿ ಭಗವಂತ ಕೊಟ್ಟಿರುವುದು. ಆ ಸನ್ನಿವೇಶದಲ್ಲಿ ಈ ಮನೆಯಲ್ಲಿ 7 ದಿನಗಳಿಂದ ವಿಶೇಷವಾದಂತಹ ಆ ಭಜನೆಯ ವಿಷಯದಲ್ಲಿ ತಜ್ಞರೆನಿಸಿದಂತಹ ಸಾಧಕರೆನಿಸಿದಂತಹ ಪರಿಣಾಮಕಾರಿಯಾಗಿ ಅದನ್ನು ಸಮಾಜಕ್ಕೆ ನಿರೂಪಿಸುವಂತಹ ಮಹನೀಯರನ್ನು ಕರೆದು ಈ ಭಜನೆಯ ಸೇವೆ. ಭಜನೆ ಅನ್ನೋದು ಭಕ್ತಿಯ ಪರಾಕಾಷ್ಠತೆಯ ಸಂಕೇತ. ಲೋಕದಲ್ಲಿ 3 ಮಂದಿ ದೇವರುಗಳು, ಒಬ್ಬ ಅನ್ನಬ್ರಹ್ಮ, ಒಬ್ಬ ಧನಬ್ರಹ್ಮ, ಇನ್ನೊಬ್ಬ ನಾದಬ್ರಹ್ಮ. ತಿರುಪತಿಯ ಶ್ರೀನಿವಾಸ ಧನಬ್ರಹ್ಮನಾದರೆ ಪಂಢರಪುರದ ಪಾಂಡುರಂಗ ನಾದಬ್ರಹ್ಮ. ಉಡುಪಿಯ ಶ್ರೀಕೃಷ್ಣದೇವರು ಅನ್ನಬ್ರಹ್ಮ. ಈ 3 ಬಿಂಬಗಳು ಕೂಡ ಸೊಂಟಕ್ಕೆ ಕೈಯಿಟ್ಟುಕೊಂಡಂತಹ ಬಿಂಬಗಳು. ಈ ಧನಬ್ರಹ್ಮ ತಾನು ಬೇರೆ ರೀತಿಯಿಂದ ಭಕ್ತರಿಗೆ ಅನುಗ್ರಹಿಸಿದರೆ, ನಾದಬ್ರಹ್ಮನಿಸಿದಂತಹ ಪಂಢರಪುರದ ಪಾಂಡುರಂಗ ವಿಠ್ಠಲ ಇವತ್ತಿಗೂ ಭಜನೆಯಿಂದ ಯಾರು ಆತನ ಸೇವೆಯನ್ನು ಮಾಡ್ತಾರೋ ಅವರಿಗೆ ಶ್ರದ್ಧೆಯಿಂದ ಅನುಗ್ರಹಿಸುವಂತಹ ದೇವರು. ಭಜನೆ ಅನ್ನೋದು ಎಲ್ಲ ದೇವತೆಗಳ ಸನ್ನಿಧಾನ ಇರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಧಿ. ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ ಅಂತ 12 ಸ್ತೋತ್ರದಲ್ಲಿ ಆಚಾರ್ಯ ಮಧ್ವರು ಭಜನೆಯ ಕುರಿತಾಗಿ ಹೇಳ್ತಾರೆ. ಅದು ಸಂಕೀರ್ತನೆ ಅನ್ನುವುದು ಯಜ್ಞ. ಅದು ಕೇವಲ ಒಂದು ಹಾಡುಗಾರಿಕೆಯಲ್ಲ, ಒಂದು ಪ್ರಸ್ತುತಿ ಅಲ್ಲ. ಅದು ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಕೇವಲ ದೇವರಿಗೆ ಮಾತ್ರ ಅಲ್ಲ, ದೇವರದ್ದಾದಂತಹ ಪರಿವಾರ ದೇವತೆಗಳಿಗೂ ಅಂಗಾಭರಣ ದೇವತೆಗಳು ಸಂತೋಷವಾಗುವಂತಹ ಒಂದು ಪ್ರಕ್ರಿಯೆ ಅದು. ಯಜ್ಞೈ ಸಂಕೀರ್ತನ ಪ್ರಾಯೈ, ಬೇರೆ ಹೆಚ್ಚು ಪರಿಕರಗಳಿಲ್ಲದೆ ಸಂಕೀರ್ತನ ಯಜ್ಞದಿಂದ ಭಗವಂತನನ್ನು ಕಲಿಯುಗದಲ್ಲಿ ನಾವು ಸಂತೋಷಗೊಳಿಸಿ ಆತನ ಅನುಗ್ರಹ ಪ್ರಸಾದವನ್ನು ಪಡೆಯುವುದಕ್ಕೆ ಅವಕಾಶವಿದೆ ಅಂತ 12 ಸ್ತೋತ್ರದಲ್ಲಿ ಆಚಾರ್ಯ ಮಧ್ವರು ನಮಗೆ ಅಪ್ಪಣೆ ಕೊಡಿಸ್ತಾರೆ. ಈ ಭಜನೆಯ ಪದ್ಧತಿ ಪ್ರಾರಂಭವಾದದ್ದು ಆಚಾರ್ಯ ಮಧ್ವರಿಂದ ಪ್ರಾರಂಭವಾದಂತಹ ಭಜನೆಯ ಪದ್ಧತಿ ಅವರ ಶಿಷ್ಯ ಪರಂಪರೆಯವರಿಂದ ಶ್ರೀಪಾದರಾಜರಿಂದ ಬೆಳೆದು, ಯಾಕೆ ಇವತ್ತಿಗೂ ಭಜನೆಯನ್ನು ಹೇಳುವಾಗ ಈ ಶ್ಲೋಕವನ್ನು ಹೇಳಬೇಕಂತೆ. ನಮ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯ ಆಯತೇ ನಮಃ ಅಂತ ಭಜನೆಯ ಪದ್ಧತಿಯಲ್ಲಿ ಅವರನ್ನು ಸ್ಮರಿಸಬೇಕಂತೆ. ಅವರ ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ವ್ಯಾಸರಾಜರ ಶಿಷ್ಯರಾದಂತಹ ಪುರಂದರರು, ಕನಕದಾಸರು, ಅವರ ನಂತರ ಬಂದ ವಿಜಯದಾಸರು, ಗೋಪಾಲದಾಸರಿಂದ ಈ ಭಜನೆಯ ಪದ್ಧತಿ ಹೆಳವನಕೆಟ್ಟೆ ಗಿರಿಯಮ್ಮನಂತಹ ಮಹನೀಯರಿಂದ ಬೆಳೆದು ಬಂತು. ಅದನ್ನು ಅನುಸರಿಸಿಯೇ, ಭಜನೆಯ ಪದ್ಧತಿಯನ್ನು ಅನುಸರಿಸಿಯೇ ಈ ಶರಣ ಸಾಹಿತ್ಯವೂ ಹೊರಹೊಮ್ಮಿತು. ಹಾಗಾಗಿ ಭಜನೆ ಅನ್ನೋದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಆ ಭಜನೆಗೆಷ್ಟು ಮಹತ್ವ ಇದೆ ಅಂತ ಕೇಳಿದರೆ, ಒಂದು ಕಾಲದಲ್ಲಿ ಇವತ್ತಿಗೆ ನಮ್ಮಲ್ಲಿ ಸಮ್ಮನನ ಒಬ್ಬನಿಂದ ಒಬ್ಬನಿಗೆ ಮಾತನಾಡುವುದಕ್ಕೆ, ಒಬ್ಬನಿಂದ ಒಬ್ಬನಿಗೆ ನಮಗೆ ಸರಿಯಾದ ರೀತಿಯಲ್ಲಿ ವ್ಯವಹರಿಸುವುದಕ್ಕೆ ಬೇಕಾದಷ್ಟು ಮಾರ್ಗಗಳಿತ್ತು. ಒಂದು ಕಾಲದಲ್ಲಿ ಪರವೂರಿಗೆ ಹೋದವ ಅವ ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ಸುಖ ಕಷ್ಟಗಳೇನು ಅನ್ನೋದು ಗೊತ್ತಿಲ್ಲದೆ ಇರುವ ಸನ್ನಿವೇಶದಲ್ಲಿ ಮನೆಯವರು ಕಂಗಾಲಾದಾಗ ಆ ಮನೆಯಲ್ಲಿ ಸಾಯಂಕಾಲದ ಹೊತ್ತು ತಾಳವನ್ನು ಸರಿಯಾದ ರೀತಿಯಲ್ಲಿ ಬಾರಿಸ್ತಾ, ಕಾಗದ ಬಂದಿದೆ ನಮ್ಮ ಪದುಮನಾಭನದೋ, ಈ ಕಾಲವನ್ನು ಓದಿಕೊಂಡು ಕಾಲವ ಕಳೆಯಿರುವಂಥ ಶ್ರದ್ಧೆಯಿಂದ ಆ ಭಜನೆಯನ್ನು ಹಾಡಿದಾಗ ಆ ಮನೆಯ ಸದಸ್ಯ ಪರವೂರಿಗೆ ಹೋದವ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಗೊತ್ತಿಲ್ಲದೇ ಇದ್ದರೂ ಆತನ ಪತ್ರ ಬರ್ತಾ ಇತ್ತು. ಹಾಗಿದ್ದರೆ ಭಜನೆ ಅನ್ನೋದು ಅದು ಮಂತ್ರ. ಅದು ಎಲ್ಲ ದೇವತೆಗಳ ಸನ್ನಿಧಾನ ಇರುವಂತಹ ವೇದಮಂತ್ರ ತುಲ್ಯವಾದಂತಹ ವಿಷಯ ಅದು. ಆ ಕಾರಣದಿಂದಲೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಸಂಧ್ಯಾಕಾಲದಲ್ಲಿ ಭಕ್ತಿ ಶ್ರದ್ಧೆಯಿಂದ ಒಂದು ಮನೆಯಲ್ಲಿ ಹಾಡಿದರೆ ಆ ಮನೆಯಲ್ಲಿ ಯಾವ ಕಾರಣಕ್ಕೂ ತಿನ್ನುವುದಕ್ಕೋ ಉಣ್ಣುವುದಕ್ಕೋ ಕೊಡುವುದಕ್ಕೋ ದಾರಿದ್ರ್ಯ ಬಾರದೆ ಮಹಾಲಕ್ಷ್ಮಿ ಆ ಮನೆಯಲ್ಲಿ ತನ್ನ ರಮಣನಾದಂತಹ ವಿಷ್ಣುವಿನ ಜೊತೆ ಖಂಡಿತವಾಗಿ ನೆಲೆಸ್ತಾಳೆ. ಅಷ್ಟು ಮಹತ್ವ ಆ ಭಜನೆಗಿದೆ. ಇನ್ನು ಭಜನೆಯನ್ನು ಭಕ್ತಿಶ್ರದ್ಧೆಯಿಂದಲೇ, ಭಜನೆ ಅನ್ನೋದು ಯಾರೂ ಬೇಕಾದರೂ ಹಾಡಬಹುದು. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿಯಲ್ಲಿ ಉಚ್ಚರಿಪ ದಿವ್ಯ ಮಂತ್ರ. ಮಂತ್ರಾನುಷ್ಠಾನಕ್ಕೆ ಒಂದು ವ್ಯವಸ್ಥೆ ಇದೆ. ಆ ಮಂತ್ರಾನುಷ್ಠಾನದ ವ್ಯವಸ್ಥೆಯನ್ನು ಹೊರತುಪಡಿಸಿ ಮಂತ್ರಾನುಷ್ಠಾನವನ್ನು ಮಾಡಿದ ಅದರಲ್ಲಿ ಫಲಗಳು ಕೊರತೆಯಾಗ್ತದೆ. ಆದರೆ ಭಜನೆಗೆ ಹಾಗೊಂದಿಲ್ಲ. ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಯಾವ ಸ್ಥಿತಿಯಲ್ಲಿ ಬೇಕಾದರೂ ಭಗವಂತನನ್ನು ಭಜಿಸುವುದಕ್ಕೆ ಅವಕಾಶ ಇರುವಂತಹ ಒಂದು ವಿಶೇಷವಾದಂತಹ ಒಂದು ವಿಧಿ ಭಜನೆ. ಆ ಭಜನೆ ಎಲ್ಲಿ ಸರಿಯಾದ ರೀತಿಯಲ್ಲಿ ನುಡಿಸಲ್ಪಡುತ್ತದೆ, ಆ ತಾಳದ ಶಬ್ದ, ಆ ಭಜನೆಯ ವಿಶೇಷವಾದಂತಹ ಸ್ವರದ ರವ ಕೇಳುವಷ್ಟು ದೂರ
ಯಾವುದೇ ಪೈಶಾಚಿಕವಾದ ಬಾಧೆಗಳಿರಲಿ, ಬ್ರಹ್ಮರಾಕ್ಷಸ ಪಿಶಾಚಾದಿಗಳ ತೊಂದರೆ ಇರಲಿ, ಅದು ತಾನಾಗಿಯೇ ಪರಿಹೃತವಾಗಿ ಆ ಭಜನೆಯ ಶ್ರವಣದಿಂದ ಸರ್ವವಿಧವಾದಂತಹ ಪಾಪಗಳೂ ಪರಿಹಾರವಾಗಿ ಸರ್ವವಿಧವಾದಂತಹ ಅಭ್ಯುದಯ ಸಿದ್ಧಿಯಾಗುವಂತಹ ಒಂದು ವಿಶೇಷವಾದಂತಹ ವಿಧಿ ಭಜನೆ. ಭಜನೆಯಲ್ಲಿ ಭಕ್ತಿ ಅನ್ನುವುದು ಬಹಳ ವಿಶೇಷವಾದದ್ದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ದೇವರಿಗೆ ಒಂದು ಎಲೆಯನ್ನೋ, ಒಂದು ಪುಷ್ಪವನ್ನೋ, ಒಂದು ಫಲವನ್ನೋ ಯಾವುದನ್ನು ಬೇಕಾದರೂ ಕೊಡೋಣ. ಅದನ್ನು ಭಕ್ತಿಯಿಂದ ದೇವರಿಗೆ ಸಮರ್ಪಿಸಿದಾಗ ದೇವರದನ್ನು ಸಂತೋಷಚಿತ್ತದಿಂದ ಸ್ವೀಕರಿಸ್ತಾನೆ. ಭಕ್ತಿ ಅನ್ನೋದು ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢವಾದ ಸ್ನೇಹೋ ಹಿ ಭಕ್ತಿ. ಮಾಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹೋ ಹಿ ಭಕ್ತಿ. ಭಕ್ತಿ ಅನ್ನುವ ಆ ಶಬ್ದವನ್ನು ವಿವೇಚಿಸ್ತಾ ಜ್ಞಾನಿಗಳು ಭಗವಂತನ ಮಾಹಾತ್ಮ್ಯವನ್ನು, ಅವನದ್ದಾದಂತಹ ಸರ್ವೋತ್ತಮತೆಯನ್ನು ಸರಿಯಾದ ರೀತಿಯಲ್ಲಿ ಮನಗಂಡು ಅವನಲ್ಲಿ ನಿರಂತರವಾದಂತಹ ಸ್ನೇಹವನ್ನು ಸಾಧಿಸುವಂತಹ ಆ ಭಾವ ಏನಿದೆ ಅದಕ್ಕೆ ಹೆಸರು ಭಕ್ತಿ. ಭಕ್ತಿಯಿಂದ ಸಮರ್ಪಿಸಲ್ಪಟ್ಟಂತಹ ಯಾವುದೇ ವಸ್ತು ದೇವರಿಗೆ ಅತ್ಯಂತ ಪ್ರಿಯವಾಗುತ್ತದೆ. ಅಂತಹ ಭಕ್ತಿಯೋ ಯಾವುದೇ ಒಂದು ಕರ್ಮದಲ್ಲೂ ಕೂಡ ಮಂತ್ರಹೀನಂ ಕ್ರಿಯಾಹೀನಂ ಅನ್ನುವ ಆ ಪ್ರಕ್ರಿಯೆಯಲ್ಲಿ ಯಾವುದೇ ವಿಧವಾದಂತಹ ಭಗವಂತನ ಪೂಜಾ ವಿಧಿವಿಧಾನಗಳಲ್ಲಿ ಲೋಪದೋಷಗಳಿದ್ದರೂ ಆ ಲೋಪದೋಷಗಳನ್ನು ದೇವರು ಭಕ್ತಿಯ ಮೂಲಕ ತುಂಬಿಸಿಕೊಳ್ತಾನೆ. ತುಂಬಿಸಿ ಆ ಭಕ್ತಿಯ ಮೂಲಕ ಸಂತುಷ್ಟನಾಗುತ್ತಾನೆ. ಆ ಭಕ್ತಿ ಅನ್ನುವುದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಆ ಭಕ್ತಿಯ ಮೂಲಕ ದೇವರನ್ನು ಒಲಿಸಿಕೊಂಡಂತಹ ಬಹಳಷ್ಟು ಮಂದಿ ಇದ್ದಾರೆ. ಅಬ್ದಾರ್ಥೇನ ಹರಿಂ ಪ್ರಸನ್ನಮಕರೋತ್ ಔತ್ತಾನ ಪಾದಶಿಶು. ಏನೂ ಪರಿಕರಗಳಿಲ್ಲದೆ ಮಧುವನದಲ್ಲಿ ಧ್ರುವ ಕೇವಲ ಭಕ್ತಿಯಿಂದ ದೇವರನ್ನು ಒಲಿಸಿ ಆ ದೇವರದ್ದಾದಂತಹ ಅನುಗ್ರಹದ ಪರಿಣಾಮವಾಗಿ ತನ್ನ ತಂದೆಯ ತೊಡೆಯಲ್ಲಿ ಸ್ಥಾನ ಇಲ್ಲದೇ ಇದ್ದರೂ ಇವತ್ತಿಗೂ ನಕ್ಷತ್ರ ರೂಪದಲ್ಲಿ ಉತ್ತರ ದಿಕ್ಕಿನಲ್ಲಿ ತನ್ನದಾದಂತಹ ಸ್ಥಾನವನ್ನು ನಿಶ್ಚಿಂತೆಯಿಂದ ಆಚಂದ್ರಾರ್ಕ ಪರ್ಯಂತರ ಅನುಭವಿಸುವುದಕ್ಕೆ ಕಾರಣವಾದದ್ದು ಭಕ್ತಿ. ಅಬ್ದಾರ್ಥೇನ ಹರಿಂ ಪ್ರಸನ್ನಮಕರೋತ್ ಔತ್ತಾನ ಪಾದಶಿಶು. ಸಪ್ತಾಹೇನ ನೃಪೋ ಪರೀಕ್ಷಿತ್. 7 ದಿವಸದಲ್ಲಿ ತನಗೆ ಸರ್ಪ ಕಚ್ಚಿ ಮರಣ ಬರ್ತದೆ ಅಂತ ಗೊತ್ತಿದ್ದರೂ ಆ 7 ದಿವಸವನ್ನು ತಾನು ಸದುಪಯೋಗಪಡಿಸಿಕೊಳ್ಳಬೇಕು. ಆ 7 ದಿವಸ ಆದರೂ ತನಗೆ ಒಳ್ಳೆಯ ಕಾರ್ಯ ಮಾಡೋದಕ್ಕೆ ಅವಕಾಶ ಇದೆಯಲ್ಲ ಅಂತ ಹೇಳಿ ಯಾವುದೇ ಮರಣ ಭಯದಿಂದ ವಿಚಲಿತನಾಗದೆ 7 ದಿನಗಳ ಪರ್ಯಂತರವಾಗಿ ಭಾಗವತ ಮಹಾಪುರಾಣವನ್ನು ಶ್ರವಣ ಮಾಡಿದಂತಹ ಆ ಪರೀಕ್ಷಿತನಿಗೆ 7 ದಿವಸದಲ್ಲಿ 7ನೆಯ ದಿವಸದಲ್ಲೇ ಮರಣ ಬಂತು ಅಂತಾದರೂ ಕೂಡ ಆ ಭಾಗವತವನ್ನು ಶ್ರವಣ ಮಾಡಿದ ಕಾರಣದಿಂದ ಆತನದ್ದಾದಂತಹ ಆ ಚೈತನ್ಯವನ್ನು ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ದೇವಲೋಕದಿಂದ ವಿಮಾನಗಳು ಬಂದಿತ್ತಂತೆ. ಗಂಗಾ ತೀರದಲ್ಲಿ ಆ ವಿಮಾನ ಇಳಿದ ಕುರುಹು ಇವತ್ತಿಗೂ ಅತ್ಯಂತ ಸುದೃಢವಾಗಿ ಬಂಡೆ ಕಲ್ಲಿನ ಮೇಲೆ ಚಿತ್ರಿತವಾದದ್ದನ್ನು ನಾವು ಹರಿದ್ವಾರದಲ್ಲಿ ನೋಡುವುದಕ್ಕೆ ಅವಕಾಶ ಇದೆ. ನೃಪೋ ಪರೀಕ್ಷಿತ ಅಬಲ ಯಾಮಾರ್ಧತ ಪಿಂಗಲ. ಪಿಂಗಲ ಅನ್ನುವ ಒಬ್ಬಾಕೆ ವೇಶ್ಯೆ. ವೃತ್ತಿಯಿಂದ ವೇಶ್ಯೆಯಾದರೂ ಭಗವಂತನ ಮೇಲೆ ಶ್ರದ್ಧೆಯಿಂದ ಆರಾಧನೆ ಮಾಡುವಂತಹ ಪ್ರವೃತ್ತಿ ಅವಳದ್ದಿತ್ತು. ಆದರೆ ಕೇವಲ ಯಾಮಾರ್ಧತ ಪಿಂಗಲ, ಅರ್ಧ ಯಾಮ ಪರ್ಯಂತರ ದೇವರನ್ನು ಸ್ಮರಿಸುವುದರ ಮೂಲಕ ಅವಳು ತಾನು ಜೀವನದಲ್ಲಿ ಪತಿತೆಯಾಗಿದ್ದರೂ ಅಹಲ್ಯೆಯ ಹಾಗೆ ಭಗವಂತನ ಅನುಗ್ರಹದಿಂದ ಪಾವನತ್ವವನ್ನು ಹೊಂದಿ ಕೇವಲ ಅರ್ಧ ಯಾಮ ಪರ್ಯಂತರ ದೇವರನ್ನು ಭಕ್ತಿಯಿಂದ ಸ್ಮರಿಸಿದ್ದರ ಪರಿಣಾಮವಾಗಿ, ಭಕ್ತಿ ಅನ್ನುವಂತಹ ದಿವ್ಯವಾದ ಯೋಗದ ಪರಿಣಾಮವಾಗಿ ಅವಳಿಗೆ ಮೋಕ್ಷ ಪ್ರಾಪ್ತಿಯಾಗಿತ್ತು. ಖಟ್ವಾಂಗೋ ಘಟಿಕಾದ್ವಯೇನ. ಖಟ್ವಾಂಗ ಅನ್ನುವಂತಹ ಒಬ್ಬ ಚಕ್ರವರ್ತಿ ದೇವತೆಗಳಿಗೆ ನೇರವಾಗಿ ಭೂಮಿಯಿಂದ ಆ ಸ್ವರ್ಗವನ್ನು ಏರುವುದರ ಮೂಲಕ ಸಹಾಯವನ್ನು ಮಾಡ್ತಾ ಇದ್ದ ಅತ್ಯಂತ ಯೋಗನಿಷ್ಠನಾದಂತಹ ಒಬ್ಬ ಚಕ್ರವರ್ತಿ ದೇವಲೋಕದಲ್ಲಿ ದೇವತೆಗಳಿಗೆ ರಾಕ್ಷಸರಿಂದ ಆಪತ್ತು ಬಂದಾಗ ಸ್ವರ್ಗವನ್ನೇರಿ ಯುದ್ಧ ಮಾಡುವುದರ ಮೂಲಕ ರಾಕ್ಷಸರ ಭಯವನ್ನು ನಿವಾರಿಸ್ತಾ ಇದ್ದ ಪುಣ್ಯಾತ್ಮ. ಹೀಗೆ ಒಂದು ದಿವಸ ದೇವಲೋಕಕ್ಕೆ ಹೋಗಬೇಕಾಗಿ ಬಂತು. ದೇವಲೋಕದಲ್ಲಿ ಯುದ್ಧ ಮಾಡ್ತಾ 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 ನಾನು ಇನ್ನೆಷ್ಟು ಕಾಲ ಯುದ್ಧ ಮಾಡಬಲ್ಲೆ, ಎಷ್ಟು ಸಾಮರ್ಥ್ಯ ನನ್ನಲ್ಲಿ ಉಳಿದಿರಬಹುದು ಅಂತ ಆಲೋಚನೆ ಮಾಡಿ ನೇರ ಬಾಣಪ್ರಯೋಗ ಮಾಡ್ತಾ ಬ್ರಹ್ಮದೇವರಲ್ಲಿ ಕೇಳ್ತಾನೆ, ನನಗೆ ಇನ್ನೆಷ್ಟು ವರ್ಷ ಆಯುಷ್ಯ ಇದೆ. ಬ್ರಹ್ಮದೇವರು ಹೇಳ್ತಾರೆ, ಘಟಿಕಾದ್ವಯೇನ, ಇನ್ನು ಇರುವುದು ನಿನಗೆ 48 ನಿಮಿಷಗಳ ಆಯುಷ್ಯ. ಆ 48 ನಿಮಿಷದಲ್ಲಿ ನಿನ್ನ ಜೀವನ ಅಂತ್ಯವಾಗುವುದಕ್ಕೆ ಅವಕಾಶ ಇದೆ ಅಂತ ಹೇಳಿದಾಗ ಅಲ್ಲೇ ತನ್ನ ಧನುರ್ಬಾಣಗಳನ್ನಿಟ್ಟು ಯೋಗಾರೂಢನಾಗಿ ದೇವರ ಸ್ಮರಣೆ ಮಾಡಿದಾಗ ಆತನಿಗೆ ಆ ಕೇವಲ 48 ನಿಮಿಷಗಳ ಶ್ರದ್ಧಾಭಕ್ತಿಯ ಸ್ಮರಣೆ
ಆತನನ್ನು ಮೋಕ್ಷವನ್ನೇರುವಂತೆ ಮಾಡಿತ್ತು. ನವತಿ ಪ್ರಾಯೋಪಿ ತಂ ನವ್ಯಥೆ ತಂ ಕಾರುಣ್ಯನಿಧಿಂ ಪ್ರಪದ್ಯಹರಣಂ ಶೇಷಾಯುಷಾತೋಷಯೇ. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ವಯಸ್ಸು ಹೋಯಿತು ಅಂತ ನಾವು ಯಾವ ಕಾರಣದಿಂದಲೂ ಚಿಂತಿಸದೆ ಶೇಷಾಯುಷಾತೋಷಯೇ, ಇನ್ನೆಷ್ಟು ಆಯುಷ್ಯ ದೇವರು ಕೊಟ್ಟಿದ್ದಾನೋ ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಳುವುದಕ್ಕೆ ತಂ ಕಾರುಣ್ಯನಿಧಿಂ ಪ್ರಪದ್ಯ ಶರಣಂ, ನಾವು ಶರಣ ಹೊಂದುವುದಕ್ಕೆ ಎಲ್ಲ ರೀತಿಯಿಂದಲೂ ಯೋಗ್ಯತಾವಂತನಾದಂತಹ ಭಗವಂತನನ್ನು ಶರಣು ಹೊಂದಬೇಕು. ಅದರಿಂದ ಶೇಷಾಯುಷಾತೋಷಯೇ, ನಮಗೇನು ದೇವರಿಂದ ಉಳಿದ ಆಯುಷ್ಯ ಇದೆ ಅನುಗ್ರಹೀತವಾದದ್ದು, ಆ ಉಳಿದ ಆಯುಷ್ಯದಲ್ಲಿ ಸಂತೋಷವಾಗಿ ನಮ್ಮದಾದಂತಹ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಆ ಕರ್ಮದ ಆ ಸಾರ್ಥಕತೆಯನ್ನು ಜೀವನದಲ್ಲಿ ಅನುಭವಿಸ್ತಾ ನಾವು ದೇವರದ್ದಾದಂತಹ ಅನುಗ್ರಹದಿಂದ ಇಹತ್ರ ಸುಖವನ್ನು ಪರತ್ರ ಮೋಕ್ಷವನ್ನು ಅನುಭವಿಸಬಹುದು ಅನ್ನೋದು ಭಾಗವತದ ಸಂದೇಶ. ಭಕ್ತಿ ಅನ್ನೋದು ಮಾನಸಿಕವಾದಂತಹ ಒಂದು ಸಂಸ್ಕಾರ ವಿಶೇಷ. ಆ ಮಾನಸಿಕವಾದಂತಹ ಸಂಸ್ಕಾರ ವಿಶೇಷವನ್ನು ಸರಿಯಾದ ರೀತಿಯಲ್ಲಿ ಪ್ರಚುರಪಡಿಸುವುದಕ್ಕೆ ಭಜನೆ ಅನ್ನೋದು ಒಂದು ಸುಲಭವಾದಂತಹ ಮಾರ್ಗ. ಹಾಗಾಗಿ ಬಹಳಷ್ಟು ಯೋಗಿಗಳು, ಬಹಳಷ್ಟು ಜ್ಞಾನಿಗಳು, ಅದರ ಜೊತೆಗೆ ಚೊಖಾಮಿಳನಂತಹ ವ್ಯಕ್ತಿಗಳು ತಮ್ಮದಾದಂತಹ ಅಭಂಗದ ರಚನೆಯ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ವಿಠ್ಠಲರನ್ನು ಸ್ತುತಿಸುವ ಮೂಲಕ ಇವತ್ತಿಗೂ ಕೂಡ ಭಕ್ತಿ ಅನ್ನೋದು ಆ ಕೀರ್ತನೆಗಳು ಮಂತ್ರ ಸದೃಶವಾಗಿ, ಮಂತ್ರ ತುಲ್ಯವಾಗಿ, ಮಂತ್ರದಷ್ಟೇ ಪರಿಣಾಮವಾಗಿ ನಮ್ಮ ಜೀವನದಲ್ಲಿ ಸತ್ಫಲವನ್ನು ಅನುಗ್ರಹಿಸ್ತದೆ. ಅಂತಹ ಒಂದು ವಿಶೇಷವಾದಂತಹ ಸಂಕೀರ್ತನ ಯಜ್ಞ ಇವತ್ತಿನ ದಿವಸದವರೆಗೆ ಇಲ್ಲಿ ಸಂಪನ್ನಗೊಂಡಿದೆ. ನಡೆದಿದೆ ಅನ್ನುವುದಕ್ಕಿಂತ ಅದು ಸಂಪನ್ನಗೊಂಡಿದೆ ಅಂತ ಹೇಳುವುದಕ್ಕೆ ಆ ಶಬ್ದಕ್ಕೆ ಆ ಕ್ರಿಯೆ ಹೆಚ್ಚು ಅರ್ಹವಾಗಿದೆ. ಹಾಗಾಗಿ ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲುವ, ನಿಂತರೆ ನಲಿವ ಸುಲಭನೋಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿದೆಯದೆ. ಇಷ್ಟು ಸುಲಭ ದಾರಿ ಇದ್ದರೂ ನಾವು ಅದನ್ನು ಮಾಡುವುದಿಲ್ವಲ್ಲ ಅಂತ ಪುರಂದರದಾಸರು ತನ್ನನ್ನು ತಾನೇ ಬೈದುಕೊಳ್ತಾರೆ. ಹಾಗೆ ನಾವು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ನಾವು ಮಲಗಿ ಹಾಡಿದರೆ ಕುಳಿತು, ಕುಳಿತರೆ ನಿಂತು, ನಿತ್ತರೆ ನಲಿದು ಕೇಳುವಂತಹ ಆ ಒಂದು ಭಜನೆಯ ಆ ದಿವ್ಯವಾದ ಕಾರ್ಯಕ್ರಮ ಈ ಒಂದು ವಿಶೇಷವಾದಂತಹ ಸನ್ನಿವೇಶದಲ್ಲಿ ಇಲ್ಲಿ ಸಂಘಟಿಸಲ್ಪಟ್ಟು ಸಂಪನ್ನಗೊಂಡಿದೆ. ಇದನ್ನು ಸದುಪಯೋಗಪಡಿಸಿಕೊಂಡ ನೀವೆಲ್ಲ ಖಂಡಿತವಾಗಿಯೂ ಧನ್ಯರು. ನಾಗೇಂದ್ರ ಬಾಳಿಗ ವಿದ್ಯಾಬಾಳಿಗ ದಂಪತಿಗಳ ಮತ್ತು ಅವರ 3 ಚಿರಂಜೀವಿಗಳ, ಅವರ ಇಡೀ ಪರಿವಾರದವರ ಸಹೋದರ ಸಹೋದರಿಯರ ಎಲ್ಲ ರೀತಿಯದ್ದಾದಂತಹ ಅನಿಷ್ಟಗಳು ಖಂಡಿತವಾಗಿಯೂ ಪರಿಹಾರವಾಗುತ್ತದೆ. ಅವರ ಈ ಒಂದು ಸಾಧನೆ, ಈ ಸಹೃದಯತೆ, ನನಗೇನು ಅವರನ್ನು ಹೊಗಳಿ ಆಗಬೇಕಾದದ್ದಿಲ್ಲ. ಆದರೂ ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರನ್ನು ನಾವು ಗುರುತಿಸಬೇಕು ಅಂತ ರಘುವಂಶ ಅನ್ನುವ ಕಾವ್ಯದಲ್ಲಿ ಕಾಳಿದಾಸ ಹೇಳ್ತಾನೆ. ಕಾಳಿದಾಸ ಯಾಕೆ ಅದನ್ನು ಹೇಳ್ತಾನೆ ಕೇಳಿದರೆ, ದಿಲೀಪ ಅನ್ನುವಂತಹ ಸೂರ್ಯವಂಶೀಯನಿಗೆ ಮಕ್ಕಳಾಗಿರೋದಿಲ್ಲ. ಯಾಕೆ ಮಕ್ಕಳಾಗಿರೋದಿಲ್ಲ ಅಂತ ವಸಿಷ್ಠರಲ್ಲಿ ಅವ ಕೇಳಿದಾಗ, ನೀನು ಸ್ವರ್ಗಕ್ಕೆ ಹೋದಾಗ ಕಾಮಧೇನು ಕಲ್ಪವೃಕ್ಷದ ಅಡಿಯಲ್ಲಿ ವಿಶ್ರಮಿಸ್ತಾ ಇದ್ಲು, ಅಂತಹ ಲೋಕಕ್ಕೆ ಕ್ಷೇಮವನ್ನು ಅನುಗ್ರಹಿಸುವ ಕಾಮಧೇನು ನೀನು ನಂದನ ವನದ ಸೌಂದರ್ಯವನ್ನು ಅನುಭವಿಸುವ ಭರದಲ್ಲಿ ಅವಳನ್ನು ಗೌರವಿಸಲಿಲ್ಲ, ಅವಳ ಒಳ್ಳೆಯತನವನ್ನು ನೀನು ಮನನ ಮಾಡಿಕೊಳ್ಳಲಿಲ್ಲ, ಹಾಗಾಗಿ ನಿನಗೆ ಮಕ್ಕಳಾಗಲಿಲ್ಲ ಅಂತ ವಸಿಷ್ಠರು ಹೇಳ್ತಾರೆ. ಹಾಗೆಯೇ ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರನ್ನು ನಾವು ಸರಿಯಾದ ರೀತಿಯಲ್ಲಿ ಸ್ಮರಿಸಿಕೊಳ್ಳಬೇಕು. ಸ್ಮರಿಸದೇ ಇದ್ದರೆ ಈ ಸಮಾಜ ಪಾಪಿಯಾಗ್ತದೆ. ಹಾಗಾಗಿ ನಾಗೇಂದ್ರ ಬಾಳಿಗರನ್ನು ಹೊಗಳಿ ಆಗಬೇಕಾದದ್ದಿಲ್ಲ ಅವರಿಗೆ. ಆದರೂ ನಾನೊಬ್ಬ ಅವರ ಅಭಿಮಾನಿಯಾಗಿ, ಅವರ ಆತ್ಮೀಯನಾಗಿ, ಒಬ್ಬ ವೈದಿಕನಾಗಿ ಆ ದಂಪತಿಗಳ ಅವರ ಚಿರಂಜೀವಿಗಳ ಈ ಮನೆಯ ಸರ್ವವಿಧವಾದ ಅನಿಷ್ಟಗಳು ಕಳೆದು ಇನ್ನು ಮುಂದೆ 70ನೇ ಶಾಂತಿ ಆಗಬೇಕಾಗಿದೆ. ಆಮೇಲೆ 80ನೆಯ ಶಾಂತಿ, ಸಹಸ್ರಚಂದ್ರ ದರ್ಶನ ಶಾಂತಿ, ಶತಮಾನ ಶಾಂತಿ ನಾಗೇಂದ್ರ ಬಾಳಿಗ ದಂಪತಿಗಳ ಅವರ ಚಿರಂಜೀವಿಗಳ ಉಪಸ್ಥಿತಿಯಲ್ಲಿ ಈ ಮನೆಯಲ್ಲಿ ನಡೆಯಲಿ. ತಾಯಿ ತಂದೆಯವರು ಮಾತಾಪಿತೃಗಳು ನಡೆದ ರುಜುಮಾರ್ಗದಲ್ಲಿ ಮಕ್ಕಳೂ ನಡೆದು ತಾನು ಮಾತ್ರ ಉಣ್ಣುವುದಲ್ಲ, ತನ್ನ ಸಹಚರರನ್ನು, ತನ್ನ ಕೆಲಸಗಾರರನ್ನೂ ಕೂಡ ಮನೆಯ ಸದಸ್ಯರಿಗಿಂತ ಹೆಚ್ಚು ಅಭಿಮಾನದಿಂದ ನೋಡುವ ನಾಗೇಂದ್ರ ಬಾಳಿಗ ದಂಪತಿಗಳಿಗೆ ದೇವರು ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಿರಿ. ನನಗೂ ಅವರಿಗೂ ಯಾವುದೋ ಜನ್ಮಾಂತರದ ಋಣ. ಆ ಕಾರಣದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಎಲ್ಲೋ ವಿಜಯವಾಡದಲ್ಲಿ ಇರಬೇಕಿತ್ತು, ಆದರೂ ಅವರ ಆತ್ಮೀಯತೆ ನನ್ನನ್ನು ಕಟ್ಟಿಹಾಕಿದೆ. ಈ ಸಂಬಂಧ ಹೀಗೆ ಉಳಿಯಲಿ. ನಾಗೇಂದ್ರ ಬಾಳಿಗರ, ಅವರ ಪರಿವಾರದವರ, ನಾಗೇಂದ್ರ ಬಾಳಿಗ ದಂಪತಿಗಳ ಚಿರಂಜೀವಿಗಳ ಜೀವನ ಉತ್ತರೋತ್ತರ ಶ್ರೇಯಸ್ಸನ್ನು
ಆ ಭಗವಂತನ ಅನುಗ್ರಹದಿಂದ ಹೊಂದುವಂತಾಗಲಿ. ಇನ್ನಷ್ಟು ಸತ್ಕರ್ಮಗಳು, ಸಮಾಜಮುಖಿ ಕಾರ್ಯಗಳು ಈ ಮನೆಯ ಯಜಮಾನರಾದ ನಾಗೇಂದ್ರ ಬಾಳಿಗ ದಂಪತಿಗಳಿಂದ ಸಮಾಜಮುಖಿಯಾದ ಭಗವಂತನಿಗೆ ಸಮರ್ಪಿಸಲ್ಪಡಲಿ ಅಂತ ಹೇಳ್ತಾ, ಅವರು ಹೇಳಿದ ಸಮಯಕ್ಕಿಂತ 7 ನಿಮಿಷ ನಾನು ಹೆಚ್ಚು ತೆಗೆದುಕೊಂಡೆ. ಅದಕ್ಕಾಗಿ ಅವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ವಿರಮಿಸ್ತೇನೆ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ಆತ್ಮೀಯ ಆಸ್ತಿಕ ಬಂಧುಗಳೇ, ಅತ್ಯಂತ ಸೀಮಿತ ಅವಧಿಯಲ್ಲಿ ಅತ್ಯಂತ ತಮ್ಮ ವಿದ್ವತ್ಪೂರ್ಣ ವಾಣಿಯಲ್ಲಿ ಸಾರ್ಥಕ ಜೀವನದ ಬಗ್ಗೆ ಸೂಕ್ತ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ ವಿದ್ವಾನ್ ವೇದಮೂರ್ತಿ ಪಂಜಾ ಭಾಸ್ಕರ್ ಭಟ್ರವರು. ಅವರಿಗೆ ಶ್ರೀ ವಾಸುದೇವ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಶ್ರೀ ನಾಗೇಂದ್ರ ಬಾಳಿಗ ಕುಟುಂಬದ ಪರವಾಗಿ ಹಾಗೂ ಎಲ್ಲ ಭಜನಾಸಕ್ತ ಬಂಧುಗಳ ಪರವಾಗಿ ಅವರಿಗೆ ನಾವು ಒಂದು ಸನ್ಮಾನವನ್ನು ನೆರವೇರಿಸಲಿದ್ದಾರೆ. ಸನ್ಮಾನ ಅವರಿಗೆ ಅಗತ್ಯ ಇಲ್ಲ, ಆದರೆ ಸನ್ಮಾನವನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ನೀಡ್ತಾ ಇದ್ದೇವೆ. ಅತ್ಯಂತ ಪ್ರೀತಿ, ಆದರ, ಅಭಿಮಾನಗಳ ಪೂರ್ವಕವಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಜ್ಞಾನಿಗಳಾದ ವಾಗ್ಮಿಗಳಾದ ಪಂಜಾ ಭಾಸ್ಕರ್ ಭಟ್ರವರೇ, ಇಲ್ಲಿ ನೆರೆದಿರುವ ವೈದಿಕರೇ, ಸಭಿಕರೇ, ಪಂಜಾ ಭಾಸ್ಕರ್ ಭಟ್ರಿಗೆ ನಾನು ಒಂದು 15 ದಿವಸ ಮುಂಚೆ ಫೋನ್ ಮಾಡಿ ತಿಳಿಸಿದ್ದೆ, ಸ್ವಾಮಿ ಹೀಗೆ ಉಂಟು, ನಮ್ಮಲ್ಲಿ ಈ ಕಾರ್ಯಕ್ರಮ ಹೀಗೆ ನಡೀತಾ ಉಂಟು, ನೀವು ಬರಬೇಕಂತ ಹೇಳುವಾಗ ಅವರದ್ದು ಆ್ಯಕ್ಚುಯಲ್ ಕಾರ್ಯಕ್ರಮದ ಶೆಡ್ಯೂಲೆಲ್ಲ ಫುಲ್ಲಾಗಿದೆ. ಆದರೂ ನೀವು ಒಂದು ಮಾತು ಹೇಳಿ ಆ ದಿವಸಕ್ಕೆ ನಾನು ಅಲ್ಲಿರ್ತೀನಿ ಅಂತ ಹೇಳಿದರು. ಪುನಃ ಹೇಳಲಿಲ್ಲ, ನನಗೆ ಡೇಟ್ ಹೇಳಿ, ಟೈಮ್ ಹೇಳಿ, ಅಷ್ಟೇ, ನಾನು ಬರ್ತೀನಿ ಅಂತ. ನಮ್ಮ ಒಂದು ಆ ಸ್ನೇಹ ಮತ್ತು ವ್ಯಕ್ತಿತ್ವ ಅವರದ್ದು ನಮ್ಮ ಮನೆಯ ಮೇಲೆ ಯಾವಾಗಲೂ ಅವರ ಆಶೀರ್ವಾದ ಇರಬೇಕಂತೇಳಿ ನಾನು ಕೇಳಿಕೊಳ್ತೇನೆ. ಮತ್ತು ಈಗಲೇ ಇಲ್ಲಿಂದಲೇ ಅವರು ಸೀದಾ ಏರ್ಪೋರ್ಟಿಗೆ ಹೋಗಿ ಇಲ್ಲಿಂದ ವಿಜಯವಾಡಕ್ಕೆ ಹೈದರಾಬಾದಿಗೆ ಹೋಗುವವರಿದ್ದಾರೆ. ಮತ್ತು ಪುನಃ ಮನೆಗೆ ಬರೋದು ಒಂದು 4-5 ದಿವಸ ಹೋಗ್ತದೆ ಅಂತೇಳಿ ಅವರು 3 ದಿವಸದ ನಂತರ ಪುನಃ ಮನೆಗೆ, ಪುನಃ ಅಲ್ಲಿಂದ ಹೊರಡುವಂಥದ್ದು. ಅವರದ್ದೊಂದು ಆ ಸಂಸ್ಕೃತ ಕಾಲೇಜ್ ಅಥವಾ ಸಂಸ್ಕೃತದ ಬಗ್ಗೆ ಆಗಲಿ ಯಾವುದೇ ಒಂದು ಅವರ ರೆಪ್ರೆಸೆಂಟೇಷನ್ ಅಂತ ಹೇಳಿದರೆ ಅಷ್ಟು ಒಂದು ಘನಸ್ಥಿಕೆಯ ರೆಪ್ರೆಸೆಂಟೇಷನ್ ಅದು. ಅಂತಹ ವ್ಯಕ್ತಿ ಇವತ್ತು ಇಲ್ಲಿದ್ದಾರೆ. ಅವರನ್ನು ನಾನು ಸಣ್ಣ ಪ್ರಮಾಣದಲ್ಲಿ ಒಂದು VNR ಗೋಲ್ಡ್ ಅಂತೇಳಿ ನಾಗೇಂದ್ರ ಬಾಳಿಗ ಫ್ಯಾಮಿಲಿ ಪರವಾಗಿ ಸನ್ಮಾನಿಸಬೇಕಂತೇಳಿ ತಿಳಿದುಕೊಂಡಿದ್ದೇನೆ. ನಮ್ಮ ಪಂಜಾ ಭಾಸ್ಕರ್ ಭಟ್ರವರಿಗೆ ನಾನು ಒಂದು ಸಣ್ಣ ಒಂದು ಫಲಕವನ್ನು ಕೊಡಬೇಕಂತೇಳಿದರೆ ಅದರಲ್ಲಿ ಶ್ರೀಯುತರಾದ ಪಂಜಾರ್ ಭಾಸ್ಕರ್ ಭಟ್ ಆಧ್ಯಾತ್ಮಿಕ ಜ್ಞಾನಿ ಮತ್ತು ವಾಗ್ಮಿ ಈ ಎರಡನ್ನು ನಾನು ಅದರಲ್ಲಿ ಬರೆದಿದ್ದೇನೆ, ಆ ಫಲಕದಲ್ಲಿ ಬರೆದಿದ್ದೇನೆ. ಅದರಲ್ಲಿ ಶ್ರೀ ನಾಗೇಂದ್ರ ಬಾಳಿಗ ಷಷ್ಠಬ್ದಿ ಸಮಾರಂಭದ ಪ್ರಯುಕ್ತ 26/4/2022 ನನ್ನ ಜನ್ಮದಿನ, ಆ ದಿವಸಕ್ಕೆ ಅಂತೇಳಿ ಇದನ್ನು ಬರೆದಿದ್ದೇನೆ. ಅದರಲ್ಲಿ ನಮ್ಮ ವಟಪುರಾಧೀಶನ ಒಂದು ಭಾವಚಿತ್ರವನ್ನು ಕೂಡ ಹಾಕಿದ್ದೇನೆ ಮತ್ತು ನಮ್ಮ ದಂಪತಿಗಳ ಭಾವಚಿತ್ರಗಳನ್ನು ಕೂಡ ಅದರಲ್ಲಿ ಹಾಕಿ ಒಂದು ಫಲಕವನ್ನು ಮಾಡಿದ್ದೇನೆ. ಅದನ್ನು ನಾನು ಅವರಿಗೆ ಅರ್ಪಿಸ್ತೇನೆ. ಅವರು ಅದನ್ನು ತಗೊಂಡು ನಮ್ಮನ್ನು ಆಶೀರ್ವದಿಸಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇದೀಗ ಶಲ್ಯವನ್ನು ಹಾಗೆ ಪುಷ್ಪಹಾರವನ್ನು ಹಾಗೆ ಫಲಪುಷ್ಪಗಳನ್ನು ಹರಿವಾಣವನ್ನು ಭಾಸ್ಕರ್ ಭಟ್ರಿಗೆ ನಮ್ಮೆಲ್ಲರ ಅಭಿಮಾನ ಆಧಾರಗಳ ಸಂಕೇತವಾಗಿ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಆಧ್ಯಾತ್ಮಿಕ ವಾಗ್ಮಿ ಎಂಬ ಬಿರುದನ್ನು ಕೂಡ ಅವರಿಗೆ ಈ ಶುಭ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಅವರು ದಯವಿಟ್ಟು ಸ್ವೀಕರಿಸಬೇಕು, ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅತ್ಯಂತ ಸೀಮಿತ ಅವಧಿಯಲ್ಲಿ ಅವರು ಅತ್ಯಂತ ವಿದ್ವತ್ಪೂರ್ಣವಾಗಿ ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ಮಗದೊಮ್ಮೆ ಎಲ್ಲ ಆಸ್ತಿಕ ಬಂಧುಗಳ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮ ಶ್ರೀ ದೇವರಾಯ ಕಿಣಿಯವರು ಮಂಗಳೂರಿನಿಂದ ಆಗಮಿಸಿದ್ದಾರೆ. ಅವರ ತಂಡ ಇದರ ಬಳಿಕ ಶ್ರೀ ದೇವರಾಯ ಕಿಣಿಯವರಿಂದ ಈ ಭಜನ್ ಸಂಧ್ಯಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಮಾಧವ ಕಿಣಿ, ನಮ್ಮ ದೇವರಾಯ ಕಿಣಿಯವರು ಪ್ರೀತಿಪೂರ್ವಕವಾಗಿ ನೀಡಿದ ಸನ್ಮಾನವನ್ನು ಸ್ವೀಕರಿಸಲಾಗಿದೆ. ಶ್ರೀ ನಾಗೇಂದ್ರ ಬಾಳಿಗ ದಂಪತಿಗಳು. ದೇವರಾಯ ಕಿಣಿಯವರು ದೊಡ್ಡ ಕಲಾಕಾರರು. ಅವರಂತ ಹೇಳಿದರೆ ಭೀಮಸೇನ್ ಜೋಶಿ ಅವರ ಹತ್ರ ಶಿಷ್ಯತ್ವ ತಗೊಂಡವರ ಹತ್ರ ಕಲ್ತವರು. ಅಂಥ ವ್ಯಕ್ತಿ ಸಾಧಾರಣ ಒಂದು 2-3 ವರ್ಷದವರೆಗೆ ಅವರು ಎಷ್ಟು ಡ್ರಿಂಕ್ಸ್ ಹಾಕಿದ್ದಾರೆ ಅಷ್ಟು ನಾವು ಸ್ನಾನ ಮಾಡಲಿಲ್ಲ.
ಅಷ್ಟು ಕುಡ್ದಂಥ ವ್ಯಕ್ತಿ ಒಂದು 2 ವರ್ಷದ ಮುಂಚೆ ಅವ್ರದ್ದು ರಿವರ್ ಬ್ಲಾಸ್ಟ್ ಆಗಿ 48 ಅವರ್ಸ್ನಲ್ಲಿ ಐ ಸಿ ಯುನಲ್ಲಿದ್ದರು. ಡಾಕ್ಟ್ರು ಹಾಸೆ ಬಿಟ್ಟಿದ್ರು. ಆವಾಗ ನನಗೆ ಫೋನ್ ಬಂತು ಹೀಗೀಗೆ ಆಗಿದೆ ಅಂತೇಳಿ. ನಾನು ಹೇಳಿದೆ, ದೇವರಾಯ ನೀನು ಹುಷಾರಾಗಿ ಬರಬೇಕು, ನಿನ್ನ ಹೆಣ ನೋಡಲಿಕ್ಕೆ ನಾನು ಬರೋದಿಲ್ಲ, ನೀನು ಹುಷಾರಾಗಿ ಬರಬೇಕಂತ ಹೇಳಿದೆ ನಾನು. ಮತ್ತು ದೇವರ ಹತ್ರ ಆವಾಗಲೇ ಬೇಡಿದೆ. ಅದರ ನಂತರ ಅವರ ತಾಯಿ ತೀರಿ ಹೋಗುವಾಗ ಅವರ ತಾಯಿಯ ಮೃತ ಶರೀರ ಎದ್ದು ನಿಂತವರು ಭಾಷೆ ತಗೊಂಡಿದ್ದಾರೆ, ಇನ್ನು ಮುಂದೆ ನಾನು ಡ್ರಿಂಕ್ಸ್ ಹಾಕೋದಿಲ್ಲ ಅಂತೇಳಿ. ಇವತ್ತು 1.5-2 ವರ್ಷ ಆಯಿತು. ಇವತ್ತಿನವರೆಗೆ ಅವರು ಒಂದು ತೊಟ್ಟು 5 ವರ್ಷ ಆಯಿತು. ಇವತ್ತಿನವರೆಗೆ ಅವರು ಡ್ರಿಂಕ್ಸ್ ಹಾಕದೆ ಭೀಮ್ಸೇನ್ ಜೋಶಿಯ ಪರಂಪರೆಯನ್ನು ಕಂಟಿನ್ಯೂ ಮಾಡಿಕೊಂಡು ತಗೊಂಡೋಗ್ತಾ ಇದ್ದಾರೆ ಅಂತ ಅವರ ಗಾಯನವನ್ನು ಈಗ ನಾವು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ನೀವೆಲ್ಲರೂ ಕೇಳಬೇಕಂತೇಳಿ ನಾನು ಕೇಳ್ಕೊಳ್ತೇನೆ.